सतीश कुमार राय, संतोष शेट्टी, शंकर शेट्टी ಕಾರ್ಯಕ್ರಮದ ಫೈನಲ್ಗೆ ಅರ್ಹತೆಯನ್ನು ಪಡೆದಂತ ಆಟಗಾರ್ತಿಯರಿಗೆ ಶುಭ ಹಾರೈಸಲು ಕ್ರೀಡಾಂಗಣದಲ್ಲಿ ಆಗಮಿಸ್ತಾ ಇದ್ದೀರಿ. ಈ ಒಂದು ಫೈನಲ್ಗೆ ಅರ್ಹತೆಯನ್ನು ಪಡೆದಂತ ಆಟಗಾರ್ತಿಯರು ನೀವು ಉತ್ತಮ ಆಟವನ್ನು ಆಡಿ ಫೈನಲ್ನಲ್ಲಿ ತೇರ್ಗಡೆಯಾಗಿ ಪ್ರಥಮ ಹಂತವನ್ನು ಪಡೆದುಕೊಳ್ಳಿ ಎಂಬ ಶುಭ ಆಸನೆಯನ್ನು ನೀಡುತ್ತಾ ಇದ್ದಾರೆ ಮುಖ್ಯ ಅತಿಥಿಗಳು. ಎಲ್ಲರೂ ಕೈ ಚಪ್ಪಾಳೆ ಮೂಲಕ ದಯವಿಟ್ಟು ಫೈನಲ್ಗೆ ಅರ್ಹತೆಯನ್ನು ಗಿಟ್ಟಿಸಿದಂತ ಆಟಗಾರ್ತಿಯರಿಗೆ ಶುಭ ಹಾರೈಸಿದಂತ ಮುಖ್ಯ ಅತಿಥಿಗಳಿಗೆ ಇದೀಗ ನಿರ್ಣಾಯಕರ ಹಸಿರು ನಿಶಾನೆಯೊಂದಿಗೆ ಪಂದ್ಯಾಟಕ್ಕೆ ಚಾಲನೆ ನೀಡಲಾಗುವುದು. ಮುಖ್ಯ ತೀರ್ಪುಗಾರರಾಗಿ ಖ್ಯಾತ ತೀರ್ಪುಗಾರರಾಗಿರ್ತಕ್ಕಂತಹ ರಫೀಕ್ ಆತೂರ್ ಹಾಗೂ ಸಹ ತೀರ್ಪುಗಾರರಾಗಿ ಫಾರೂಕ್ ಕೈರಂಗಳ, ಅದೇ ರೀತಿ ಸ್ಕೋರರ್ ಆಗಿ ಇಜಾಜ್ ಕೈರಂಗಳ. ಯುವ ಆಟಗಾರರು ಬಾಯ್ಸ್ ಆಗಿ ಲೈನ್ ರೆಫರ್ ಆಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಧನ್ಯವಾದಗಳು. ರೆಡಿ. ಅಂಕ ಉಜಿರೆ ಕಡೆಗೆ 1-0, 1-0. ಮತ್ತೆ ವಂಚನೆಯಲ್ಲಿ ವಿಫಲತೆ. ಒಮ್ಮೆ ಸಾಧಾರಣ ಹೊಡೆತ, ವಿಫಲತೆ. ಉತ್ತಮವಾದ ಆಟದ ಪ್ರದರ್ಶನ ಕಂಡು ಬರ್ತಾ ಇದೆ. ಎತ್ತುಗೆಯಲ್ಲಿ ವಿಫಲತೆ. ನಿರ್ಣಾಯಕರ ತೀರ್ಪು. ಅಂಕ ಮತ್ತೆ ಉಜಿರೆ ಕಡೆಗೆ 2-0, 2-0. ಉಜಿರೆ ತಂಡದ ನೀಲಕಾಯದ ಆಟಗಾರ್ತಿ 8 ನಮ್ಮ ಬಣಿಯಾದಾರಿ. ಉತ್ತಮವಾದ ಚಿನ್ನದ ಪ್ರದರ್ಶನ ಕೂಡ. ಮತ್ತೆ ಚೆಂಡು ಉಜಿರೆ ಕಡೆಗೆ. ಉಜಿರೆಗೆಯಿಂದ ಉತ್ತಮವಾದ ಎತ್ತಿಗೆ. ವಂಚನೆಯಲ್ಲಿ ಸಫಲತೆ. ಅಂಕ ಮತ್ತೆ ಉಜಿರೆ ಕಡೆಗೆ ಸತತ 3 ಅಂಕಗಳ ಸಾಧನೆ. 3-0, 3-0. ಮತ್ತೆ ಉತ್ತಮವಾದ ಚಿನ್ನಿನ ಪ್ರದರ್ಶನ ಉಜಿರೆ ತಂಡದ 8 ನಂಬರ್ ಆಟಗಾರ್ತಿ. 4-0, 4-0. ಪ್ರಥಮ ವಿಶ್ರಾಂತಿ ಕೋರಿಕೆ ಆಕಾಶ್ ಅವರ ನೇತೃತ್ವದ ಮಂಗಳೂರು ತಂಡ ಹಾಗೂ ಮತೀನ್ ಇವರನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ನೆನಪಿಸಿಕೊಳ್ತಾ, ಅದೇ ರೀತಿ ನಮ್ಮ ತರಬೇತುದಾರರಾಗಿರ್ತಕ್ಕಂತಹ ಪ್ರಶಾಂತ್ ಕೈರಂಗಳ ಹಾಗೂ ಕಿಶೋರ್ ಕುತ್ತಾರ್ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇವೆ. ಇವರು ಹಗಲಿರುಳು ತಮ್ಮ ವಿಶೇಷವಾದ ಸಮಯವನ್ನು ಮೀಸಲಿಟ್ಟು ಈ ಒಂದು ಕ್ರೀಡಾಕೂಟಕ್ಕೆ ಶ್ರಮವಹಿಸಿದ್ದಾರೆ. ತಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ. 5-0. ಉತ್ತಮವಾದ ಆಟದ ಪ್ರದರ್ಶನ ಉಜಿರೆ ತಂಡದಲ್ಲಿ ಕಂಡು ಬರ್ತಾ ಇದೆ. ಉತ್ತಮವಾದ ಎತ್ತಿಗೆ ತಡೆತದಲ್ಲಿ ವಿಫಲತೆ. ಪ್ಲೇಯರ್ ಚೇಂಜ್. 1-5. ಖಾತೆ ಆರಂಭ ಮಂಗಳೂರು ಕಡೆಯಿಂದ 1-0, 1-0. 15 ಅಂಕದ 3 ಸೆಟ್. 15 ಅಂಕದ 3 ಸೆಟ್. ಥ್ಯಾಂಕ್ ಯು. 1-5. ಉತ್ತಮವಾದ ಚೆಂಡಿನ ಪ್ರದರ್ಶನ. ಅದು ಚೆಂಡು ಅಂಕದಿಂದ ಹೊರಕ್ಕೆ. ಅಂಕ ಉಜಿರೆ ಕಡೆಗೆ. ಉಜಿರೆ ತಿರುಗಿ ಬೀಳ್ಬೇಕಂತ ಅವಶ್ಯಕತೆ ಕಂಡು ಬರ್ತಾ ಇದೆ ಮಂಗಳೂರು ಕಡೆಯಲ್ಲಿ. ಹೊಂದಾಣಿಕೆಯ ಕೊರತೆ ಕಂಡು ಬರ್ತಾ ಇದೆ ಮಂಗಳೂರು ಕಡೆಯಲ್ಲಿ. 6-7-1, 7-1 ಮುನ್ನಡೆಯಲ್ಲಿದೆ ಉಜಿರೆ. ಎಳೆಯ ಉದಯೋನ್ಮುಖ ಆಟಗಾರನು ಒಳಗಿರ್ತಕ್ಕಂತಹ ಉಜಿರೆ ತಂಡ ಒಂದು ಕಡೆಯಲ್ಲಿ ಆದರೆ ಅತ್ಯುತ್ತಮ ಅನುಭವಿ ಆಟಗಾರರು ಒಳಗೊಂಡಂತಹ ಮಂಗಳೂರು 2-7, 2-7. 5 ಅಂಕದ ಹಿನ್ನಡೆಯಲ್ಲಿದೆ ಮಂಗಳೂರು.
ಮತ್ತೆ ಚೆಂಡು ಅಂಕದಿಂದ ಹೊರಕ್ಕೆ ಉದ್ದನೆಯ ಸರ್ವಿಸ್ ಅಂಕ ಉಜಿರೆ ಕಡೆಗೆ 8-2 8-2 ಉತ್ತಮವಾದ ಚೆಂಡಿನ ಪ್ರಯೋಗ ಎತ್ತುಗೆಯಲ್ಲಿ ವಿಫಲತೆ. ಈ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ ಈ ಭಾಗದ ಓರ್ವ ಅತ್ಯುತ್ತಮ 9-2 ಉತ್ತಮವಾದ ಆಟದ ಪ್ರದರ್ಶನ ಕಂಡು ಬರ್ತಾ ಇದೆ. ವಂಚನೆಯ ಹೊಡೆತ. ಅಂಕ ಮಂಗಳೂರು ಕಡೆಗೆ 3-9 3-9. ಉತ್ತಮವಾದ ಹೊಡೆತ 6 ನಂಬರ್ ಬಣಿ ಆಡ್ತಾರೆ. ಮತ್ತೆ ವಿಫಲರಾಗಿದ್ದಾರೆ. 10-3. ಒಪ್ಪರ್ ಕೈರಂಗರವರು ಈ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ತಮಗೆ ಸ್ವಾಗತ ಸುಸ್ವಾಗತ. ಉತ್ತಮವಾದ ರೈಟ್ ಅಂಕ ಉಜಿರೆ ಕಡೆಗೆ 11-3 ಮತ್ತೆ ಬಲಿಷ್ಠ ಚೆಂಡಿನ ಪ್ರಯೋಗ. ಪುರುಷ ಆಟಗಾರ ಸತತ ಅಂಕಗಳ ಸಾಧನೆ 13-3. 13-3. ಅಂಕ ಮಂಗಳೂರು ಕಡೆಗೆ. ಮತ್ತೆ ಉದ್ದನೆಯ ಸರ್ವಿಸ್ ನಲ್ಲಿ ನಾವೇನು ಕಮ್ಮಿ ಇಲ್ಲ. ಮತ್ತೆ ಮಂಗಳೂರು ತಂಡ ಆಟಗಾರ್ತಿಯರು. ಸೆಟ್ ಪಾಯಿಂಟ್ 14-4 14-4 ತೇರಿಗೆ ಉತ್ತಮವಾದ ಹೊಡೆತ ಮೂಲಕ ಪ್ರಥಮ ಸೆಟ್ ಅನ್ನ ಗೆದ್ದುಕೊಂಡಿದೆ ಉಜಿರೆ ತಂಡ. 15-4 ಅಂಕಗಳ. ಇದೀಗ ಎರಡು ತಂಡದ ಆಟಗಾರರು ಮತ್ತೆ ಕ್ರೀಡಾಂಗಣಕ್ಕೆ ಆಗಮನ. ಕ್ರೀಡಾಂಗಣದಲ್ಲಿ ಪರಸ್ಪರ ಹಸ್ತಲಾಘವನ್ನ ನೀಡುತ್ತಾ ಪರಸ್ಪರ ನಾವು ಪೈಪೋಟಿಯಲ್ಲಿ ಈ ಪಂದ್ಯಾಕೂಟವನ್ನ ಜಯಿಸೋಣ ಎಂಬ ಹುಮ್ಮನಸಿನಿಂದ ಈ ಎರಡು ತಂಡದ ಆಟಗಾರರು ಮುಖ್ಯ ನಿರ್ಣಾಯಕರ ಪೀಠದಲ್ಲಿ ರಫೀಕ್ ಪುತ್ತೂರು, ತೀರ್ಪುಗಾರರಾಗಿ ಫಾರೂಕ್ ಕೈರಂಗಳ, ಸ್ಕೋರ್ ಆಗಿ ಇಜಾಜ್ ಕೈರಂಗಳ. ಅಂಕಣದ ಎಡಬದಿಯಿಂದ ಮಂಗಳೂರು ಎ ಕಡೆಯಿಂದ ಹಾಯ್ಬಿಟ್ಟೆ ಚೆಂಡು. ಸುಂದರವಾದ ಪ್ರಯೋಗ. ಮತ್ತೆ ಏರಿಕೆ ಚೆಂಡಿಗೆ ವಂಚನೆ, ಸಫಲತೆ, ಮತ್ತೊಮ್ಮೆ ಸ್ಪರ್ಶತೆ ಹೊಡೆದ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಮತ್ತೊಮ್ಮೆ ಖಾನೂರವರಿಂದ ಅತ್ತಿಂದಿತ್ತ ಇತ್ತಿಂದತ್ತ ಚೆಂಡು. ಶ್ರೀಯಾ ಮತ್ತೆ ಬಲವಾದ ಹೊಡೆತ. ಜರ್ಸಿ ನಂಬರ್ 7 ನೀಲಕಾಯದ ಆಟಗಾರ್ತಿ 1-0 ಅಂಕಗಳ ಅಂತರದಲ್ಲಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಮತ್ತೆ ಶ್ರೀಯಾ ಪುರುಷರನ್ನ ಮೀರಿಸುವಂತ ಆಟಗಾರ್ತಿ ಶ್ರೀಯಾ ಬೆಳ್ತಂಗಡಿ. ರಾಷ್ಟ್ರ ಮಟ್ಟದ ಆಟಗಾರ್ತಿಯಾದಂತಹ ಶ್ರೀಯಾ ಅಮೋಘ ಸರ್ವಿಸ್ ಮೂಲಕ ಹಾಗೂ ಹೊಡೆತದಲ್ಲಿ ಪ್ರೇಕ್ಷಕರನ್ನ ಮನರಂಜಿಸಿದಂತ ಶ್ರೀಯಾ. ಅಂಕಪಟ್ಟಿ ಮತ್ತೆ ಸೂಚಿಸುತ್ತಾ ಇದೆ 2-1 ಅಂಕಗಳ ಅಂತರದಲ್ಲಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಮತ್ತೆ ತನೂರವರಿಂದ ಜರ್ಸಿ ನಂಬರ್ 11
ಆಕಾಶ ಎಂಬ ಘೋಷಣೆಯೊಂದಿಗೆ ಶ್ರೇಯ 2 ಅಂಕಗಳ ಸಮಬಲದಲ್ಲಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ವಂಚಿಸಲು ಹೋಗಿ ತಾವೇ ವಂಚಿತರು. ಜರ್ಸಿ ನಂಬರ್ 7 3-2 3-2 ಅಂಕಗಳ ಅಂತರದಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. 3-2 ಜರ್ಸಿ ನಂಬರ್ 4 ಸಂಗೀತ ಆಯ್ಬಿಟ್ಟು ಸುಂದರವಾಗಿತ್ತು. 4-2 ಸರ್ವಿಸ್ ವಿಭಾಗದಲ್ಲಿ ಜರ್ಸಿ ನಂಬರ್ 4 ತುಳಸಿ ಸುಂದರವಾದ ಪ್ರಯೋಗ, ಅಷ್ಟೇ ಉತ್ತಮವಾದ ಕ್ಷೇತ್ರರಕ್ಷಣೆ ವಿಭಾಗ. ಅತ್ಯಂತ ಚೆಂಡು ನೇರವಾಗಿ ಮತ್ತೆ ಚೆಂಡು ಅಂಕಣದ ಹೊರಭಾಗಕ್ಕೆ. ಆ ನಿಟ್ಟಿನಲ್ಲಿ 1 ಅಂಕ. 5-2 5-2 ಪಂದ್ಯಾಟ ಸಾಗಿ ಬರ್ತಾ ಇದೆ. ಮಂಗಳೂರು ಎ ತಂಡ ಈ ಪಂದ್ಯಾಟದಲ್ಲಿ ಈ ಸೆಟ್ಟಿನಲ್ಲಿ ವಿಜಯ ಆಗಲೇಬೇಕಿದೆ. ಮತ್ತೆ ಚೆಂಡು ಅಂಕಣದ ಹೊರಭಾಗಕ್ಕೆ. ವಿಫಲತೆಯ ಸಾವು ತುಳಸಿ ಅವರಿಂದ. 3-5 3-5 ಅಂಕಗಳ ಅಂತರದಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಟೇಕ್ ದಿ ಬಾಲ್ ಒಂದ್ಸಗೆ. ಮತ್ತೆ ಸಂಗೀತ ಮತ್ತೆ ಬಲವಾದ ತಡೆಗೋಡೆ. ಬಹಳ ಚೀನಾದ ಮಹಾಗೋಡೆ ಅಂತ ತಡೆಗೋಡೆಯನ್ನ ನಿರ್ಮಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಶ್ರೇಯಾ. ತಮ್ಮ ರಾಷ್ಟ್ರ ಮಟ್ಟದ ಪ್ರದರ್ಶನವನ್ನು ನೆನಪಿಸುತ್ತಾ ಗಡಿದಾಟದ ಆಟಗಾರ್ತಿ. ತಪ್ಪನ್ನು ಕಂಡಿಡಿದಂತ ನಿರ್ಣಾಯಕರು. ಚೆಂಡನ್ನು ನೇರವಾಗಿ ಎದುರಾಳಿ ತಂಡಕ್ಕೆ ಒಪ್ಪಿಸುತ್ತೀರಾ? ಧನ್ಯವಾದಗಳು. 4-6 ಚೆಂಡು ಜಾಲಿಗೆಯಲ್ಲಿ ಗಡಿದಾಟದ ಚೆಂಡು. ಜರ್ಸಿ ನಂಬರ್ 11 ಥನು ಸುಂದರವಾದ ಪ್ರಯೋಗ. ಮತ್ತೆ ಚೆಂಡು ಜಾಲಿಗೆಯಲ್ಲಿ. 8-4 ಪಂದ್ಯಾಟ ಸಾಗಿ ಬರ್ತಾ ಇದೆ. 8-4 ಸುಂದರವಾದ ಕ್ಷೇತ್ರರಕ್ಷಣೆ. ಮತ್ತೊಮ್ಮೆ ಮಗದೊಮ್ಮೆ ಅತ್ಯಂತ ವಂಚನೆ. ಮತ್ತೊಮ್ಮೆ ಚಾಣಾಕ್ಷತನ. ರಕ್ಷಿ ಜರ್ಸಿ ನಂಬರ್ 8 ರಕ್ಷಿ. 9-4 9-4 ಅಂಕಗಳ ಅಂತರದಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಇನ್ ದಿಸ್ ಟೂರ್ನಮೆಂಟ್ ಗೋಯಿಂಗ್ ಆನ್ ಫಸ್ಟ್ ಟೈಮ್ ಔಟ್ ಕಾಲ್ ಮ್ಯಾಂಗ್ಳೂರ್ ಎ. 270 ಗ್ರಾಮ್ ತೂಕ ಇರುವ ಈ ವಾಲಿಬಾಲ್ ಚೆಂಡು. ವಿಲಿಯಂ ಜಿ ಮಾರ್ಗನ್, ಫಾದರ್ ಆಫ್ ವಾಲಿಬಾಲ್ ನ ಪಿತಾಮಹ ವಿಲಿಯಂ ಜಿ ಇವರನ್ನ ನೆನಪಿಸುತ್ತಾ 10-4 ಅಂಕಗಳ ಅಂತರದಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಬಲವಾದ ಹೊಡೆತ. ರಕ್ಷಿ ತಂಡದ ಮೊತ್ತ 11-4 11-4 ಪಂದ್ಯಾಟ ಸಾಗಿ ಬರ್ತಾ ಇದೆ. 11-4 ಶ್ರೀಯುತ ರಮೇಶ್ ರವರ ಸಾರಥ್ಯದ ಬೆಳ್ತಂಗಡಿಯ ಬಲಿಷ್ಠ ಮಹಿಳೆಯರ ತಂಡ. ವಿಫಲತೆಯ ತಡೆಗೋಡೆ. ಜರ್ಸಿ ನಂಬರ್ 6 ಮತ್ತೊಂದು ಅಂಕಗಳ ಸೇರ್ಪಡೆ. 12-4 ಚೆಂಡು ಅಂಕಣದ ಹೊರಭಾಗಕ್ಕೆ. ಆ ನಿಟ್ಟಿನಲ್ಲಿ 1 ಅಂಕವನ್ನು ಗಿಟ್ಟಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮಂಗಳೂರು ಎ ತಂಡ.
5-12 ಪಂದ್ಯಾಟ ಸಾಗಿ ಬರ್ತಾ ಇದೆ. ಸುಂದರವಾದ ಪ್ರಯೋಗ, ಉತ್ತಮವಾದ ಕ್ಷೇತ್ರಕ್ಷಣ, ಮತ್ತೊಮ್ಮೆ ಬಲವಾದ ಹೊಡೆತ ಸಂಗೀತ. ಈ ಪಂದ್ಯಕೂಟದಲ್ಲಿ ಚುರುಕಿನ ಆಟಗಾರ್ತಿಯಾದಂತಹ ಸಂಗೀತ ಹಂತ ಹಂತದಲ್ಲಿ ಚುರುಕನ್ನ ಮೂಲಕ ಅಂಕವನ್ನು ಗಿಟ್ಟಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಸಂಗೀತ. ಗಡಿದಾಟದ ಚೆಂಡು ಜಾಲಿಗೆ ಅಂಕಪಟ್ಟಿ ಮತ್ತೆ ಸೂಚಿಸ್ತಾ ಇದೆ. ಸೆಟ್ ಪಾಯಿಂಟ್ 14-5 ಸೆಟ್ ಪಾಯಿಂಟ್. ಈಗಾಗಲೇ ಒಂದು ಅಂಕವನ್ನ ತಡೆದಾಗಿಸಿಕೊಂಡರೆ ಬೆಳ್ತಂಗಡಿ ತಂಡ ಇಂದಿನ ಈ ಪಂದ್ಯಕೂಟದಲ್ಲಿ ಪ್ರಥಮ ಸ್ಥಾನಿಯಾಗಿ ಆಯ್ಕೆಯಾಗಿದೆ ಚಾಂಪಿಯನ್ ಆಫ್ ಟೂಲ್ ಮ್ಯಾನ್ ಬೆಳ್ತಂಗಡಿ ಎ ತಂಡವು. ಎರಡೂ ತಂಡಕ್ಕೂ ಧನ್ಯವಾದಗಳು. ಅದೇ ರೀತಿಯಲ್ಲಿ ದೈಹಿಕ ಶಿಕ್ಷಕರಾದಂಥ ಎಲ್ಲ 5 ತಂಡದ ದೈಹಿಕ ಶಿಕ್ಷಕರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಒಳ್ಳೆಯ ತಂಡಗಳನ್ನು ಕಟ್ಟಿಕೊಂಡು ಈ ಒಂದು ಪಂದ್ಯಕೂಟದಲ್ಲಿ ಆಗಮಿಸಿದಂಥ ಎಲ್ಲ ಆಟಗಾರ್ತಿಯರಿಗೂ ಕೂಡ ದೈಹಿಕ ಶಿಕ್ಷಕರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. स्वागत करते हम, स्वागत करते हम, दिल से सबका स्वागत हम करते हैं। स्वागत करते हम, स्वागत करते हम, दिल से सबका स्वागत हम करते हैं। स्वागत करते हम, स्वागत करते हम, दिल से सबका स्वागत हम करते हैं। अतिथि रूप में महक उठी खुशबू फिजाओं में। देव पधारे अतिथि रूप में महक उठी खुशबू फिजाओं में। मिलके करे सबका दिल से ಜಿಲ್ಲಾ
ವಾಲಿಬಾಲ್ ಅಸೋಸಿಯೇಷನ್ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿಗಳು ಹಾಗೆ ಉಪಾಧ್ಯಕ್ಷರು ಮತ್ತು ಮುಸ್ತಫಾ ಅವರು ಬಂದ್ರ ಸಂಘಟನಾ ಕಾರ್ಯದರ್ಶಿ ಮುಸ್ತಫಾ ಅವರು ದಯವಿಟ್ಟು ಬನ್ನಿ. ಏಕೆ ರೇಮಾನ್ ಬನ್ನಿ, ಏಕೆ ಅವರು ಬನ್ನಿ. ಮತ್ತು ಹೈದರ್ ಅವರು ಬಾದ್ಶಾ ನಮ್ಮ ಕೋಶಾಧಿಕಾರಿ ಬನ್ನಿ. ಏಕೆ ರೇಮಾನ್ರು ಗುರುಪ್ಪ ಬಾಳೆಪುಣಿ ಅವರು ಕೂಡ ವೇದಿಕೆ ತನ್ನ ಪ್ರಕಾಶಮಾನವಾದ ಪ್ರಭೆಯಿಂದ ಮರೆಯಾಗಿ ಆಗಸದಲ್ಲಿ ಮಿನುಗು ನಕ್ಷತ್ರ ಸರಕಾರಿ ಪದವಿ ಪೂರ್ವ ಕಾಲೇಜು ಮುಡುಪಿನ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಮುಂದಾಳತ್ವದಲ್ಲಿ ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ನ ಸಹಕಾರದಲ್ಲಿ ಜಿಲ್ಲಾ ವಾಲಿಬಾಲ್ ಚಾಂಪಿಯನ್ಶಿಪ್ ಉಳ್ಳಾಲ ಕಪ್ 2023 ಜಿಲ್ಲೆಯ ವಿವಿಧ ತಾಲೂಕಿನ ಪ್ರಸಿದ್ಧ ಆಟಗಾರರ ಕೂಡುವಿಕೆಯೊಂದಿಗೆ ಅವರ ಪ್ರತಿಭೆಗೆ ಒಂದು ವೇದಿಕೆಯಾಗಿ ಈ ಮೈದಾನ ಇಂದು ಸಾಕ್ಷಿಯಾಗಲಿದೆ. ಆಡಿಬಾ ಎನಕಂದ ಅಂಗಾಲು ತೊಳೆದೇನ ಎಂಬ ಜಾನಪದ ಸಾಲಿನಂತೆ ಮಕ್ಕಳು ಆಡಿದರೆ ಮಾತ್ರ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ ಸದೃಢವಾಗಲು ಸಾಧ್ಯ ಎನ್ನುವ ಮಾತನ್ನು ನೆನಪಿಸಿಕೊಳ್ಳುತ್ತಾ ಸಮಾಜದ ಉತ್ತಮ ಸ್ವಾಸ್ಥ್ಯಕ್ಕಾಗಿ, ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಕ್ರೀಡೆಗಳು ಕೊಂಡಿಯಾಗಲಿ ಎಂಬ ಆಶಯದ ಪ್ರಾರ್ಥನೆ ನಮ್ಮೆಲ್ಲರದು. ಸಾಧಕ ವ್ಯಕ್ತಿಯು ತನ್ನ ಗುರಿಯನ್ನು ಸಾಧಿಸಲು ನಿರಂತರ ಸಮರ್ಪಿತ ಅಭ್ಯಾಸವನ್ನು ಮುಂದುವರಿಸುವುದರೊಂದಿಗೆ ತನ್ನ ಸಾಧನೆಯ ಹಾದಿಯಲ್ಲಿ ಸಂವೇದನಾಶೀಲತೆ, ಪರಾನುಭೂತಿ, ಧೈರ್ಯ, ಕ್ರಿಯೆ ಆಧಾರಿತ ವರ್ತನೆ ಮತ್ತು ಭರವಸೆಯ ಬದುಕು ನಮ್ಮದಾಗಲಿ ಎನ್ನುವ ಆಶಯದ ಪ್ರಾರ್ಥನೆಯೊಂದಿಗೆ ಇದೀಗ ಪ್ರಾರ್ಥಿಸಲು ಬರುತ್ತಿದ್ದಾರೆ ಕುಮಾರಿ ಶ್ರೀರಕ್ಷಾ SH ಪೂಜಾರಿ ಕೊಣಾಜೆ ಇವರು. मन मंदिरा ते जाने ओ मन मंदिरा ते जाने उजडून घे साधक मन मंदिरा ते जाने उजडून घे संवेदना संवेदना सहुवाद संवेदना सहुवाद सहवेदना सहुगान मन मंदिरा ते जाने उजडून घे साधक मन मंदिरा मन मंदिरा मन मंदिरा तळहाताच्या रेषाणी सहज सुखाका भोगी कोणी तळहाताच्या रेषाणी सहज सुखाका भोगी कोणी स्वयं प्रकाशी तो तारा चैतन्याच्या गाभारा भर पंखातून स्वप्नबुद्ध्याचे भर पंखातून स्वप्नबुद्ध्याचे चेपके रे पाकरा उजडून गे साधका सहुगान मन मंदिरा ते जाने उजडून घे साधक मन मंदिरा मन मंदिरा मन मंदिरा ಹಾಗಾಗಿ
ಒಂದು ಉದ್ಘಾಟನೆ ಮಾಡುವಂಥದ್ದು, ಸಭಾ ಕಾರ್ಯಕ್ರಮ ಉದ್ಘಾಟನೆ ಮಾಡುವಂಥದ್ದು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರತಿಬಿಂಬಿಸಿದಂತಹ ನಮ್ಮ ಜಿಲ್ಲೆಗೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಹೆಸರು ತಂದುಕೊಟ್ಟಂಥ ಒಂದು ವ್ಯಕ್ತಿಯನ್ನು, ಆಟಗಾರರನ್ನು ಗುರುತಿಸುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್, ಪ್ರಾಮುಖ್ಯ. ಕೇವಲ ಆಟ ಮಾತ್ರ ಅಲ್ಲ, ಅದು ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಆಡಬೇಕು ಅಂತೇಳಿ ಇದು ಬಹಳ ಪೂರಕವಾದ ಕಾರ್ಯಕ್ರಮ. ಹಾಗಾಗಿ ಈ ಸಭಾ ಕಾರ್ಯಕ್ರಮ ಎನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತದೆ. ಈ ದೃಷ್ಟಿಯಲ್ಲಿ ಎರಡನೇ ಬಾರಿಗೆ ನಮ್ಮ ಜಿಲ್ಲಾ ಚಾಂಪಿಯನ್ಶಿಪ್ಪನ್ನು ಈ ಉಳ್ಳಾಲ, ಈಗಾಗಲೇ ಪುಟ್ಟ ಮಗು ಇದು ಹುಟ್ಟಿ 2 ವರ್ಷ ಆಗಲಿಲ್ಲ, ಇನ್ನು 1.5 ವರ್ಷದಲ್ಲಿ ಇರುವಾಗಲೇ 2 ಬಾರಿ ಈ ಒಂದು ಜಿಲ್ಲಾ ಚಾಂಪಿಯನ್ಶಿಪ್ಪನ್ನು ಬಹಳ ಅದ್ಭುತವಾಗಿ ಸಂಘಟನೆ ಮಾಡುವಲ್ಲಿ ಪ್ರಮುಖವಾಗಿ ಕೆಲಸ ನಿರ್ವಹಿಸಿ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತಾ, ಕಳೆದ ವರ್ಷ ಇಡೀ ಜಿಲ್ಲೆಯಲ್ಲಿ ನಮಗೆ ಒಳ್ಳೆಯ ಹೆಸರು ಬಂದಿದೆ. ತರಬೇತಿ ಕಾರ್ಯಕ್ರಮಗಳಾಗಿರೋದು, ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದೆ. ಈಗಾಗಲೇ ಎಲ್ಲರಿಗೂ ಗೊತ್ತಿದೆ, ನಮ್ಮ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಅದರ ಸಾಧನೆಗಳನ್ನು ಪ್ರತಿಬಿಂಬಿಸುವ ಹಾಗೆ ಇದೆ. ವಿಶೇಷವಾಗಿ ಇವತ್ತು ನಮ್ಮ ಒಂದು ಜಿಲ್ಲಾ ಚಾಂಪಿಯನ್ಶಿಪ್ ಈಗಾಗಲೇ ಬೇರೆ ಬೇರೆ ತಾಲೂಕುಗಳಿಂದ ಬಂದಿದೆ. 7 ಗಂಟೆ ಒಳಗೆ ನಿಮ್ಮನ್ನು ಬಿಡ್ತೇವೆ ಅಂತ ಹೇಳಿದ್ದೆವು. ತುಂಬ ಹೊತ್ತು ಇಲ್ಲಿ ಮಹಿಳೆಯರನ್ನು ಇಟ್ಕೊಳ್ಳಲಿಕ್ಕೆ ಆಡಿಸ್ಲಿಕ್ಕೂ ಆಗಲ್ಲ. ಈಗಿನ ಒಂದು ನೀತಿ ನಿಯಮಗಳು ಕೂಡ ಹಾಗೆ ಇದೆ. ವಿಶೇಷವಾಗಿ ಇವತ್ತಿನ ಈ ಒಂದು ಚೊಕ್ಕದಾದ ಸಭಾ ಕಾರ್ಯಕ್ರಮ ಸಭಾಧ್ಯಕ್ಷತೆ ವಹಿಸಿಕೊಂಡವರು BS ಸತೀಶ್ ಕುಮಾರ್ ಅವರು. ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡೆದಿದೆ ಅಂತ ಹೇಳಿದರೆ ಅವರು ಸೈಲೆಂಟಾಗಿ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದವರು. ಪ್ರತಿಯೊಂದು ಜಿಲ್ಲೆ ತಾಲೂಕಲ್ಲಿ ಕೂಡ ಈ ವಾಲಿಬಾಲ್ಗಾಗಿ, ಹಿರಿಮೆಗಾಗಿ, ಇದರ ಕ್ರೀಡಾ ಉನ್ನತಿಗಾಗಿ ಅತ್ಯಂತ ಉತ್ತಮವಾಗಿ ಶ್ರಮಿಸ್ತಾ ಇದ್ದಾರೆ. ಅವರು ಏನು ದುಡಿತಾ ಇದ್ದಾರೆ ಅದರ ಅರ್ಧದಷ್ಟು ಹಣವನ್ನು ಈ ಒಂದು ವಾಲಿಬಾಲ್ಗಾಗಿ ವಿನಿಯೋಗಿಸ್ತಾ ಇರುವಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸತೀಶ್ ಅವರು ಈ ಸಭಾಧ್ಯಕ್ಷತೆಯನ್ನು ವಹಿಸಿ ಚಂದಗಣಿಸಿಕೊಡ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತೇನೆ. ಶ್ರೀಯುತ ಮತಿ ಅವರು, ನಮ್ಮ ಸತ್ತರವರು ಆದಷ್ಟು ಬೇಗ ಓಡಿಕೊಂಡು ಬಂದು ಈ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು. ನಮ್ಮ ನೆಕ್ಸ್ಟ್ ಕಿಶೋರ್ ಅವರು ರೆಡಿಯಾಗಿರಬೇಕು ಅಂತ ವಿನಂತಿ ಮಾಡ್ತೇನೆ. ಬಂಧುಗಳೇ, ಮುಂದಕ್ಕೆ ಉದ್ಘಾಟನಾ ಕಾರ್ಯಕ್ರಮ, ದೀಪ ಪ್ರಜ್ವಲನೆ ಮಾಡುವ ಮುಖೇನ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವವರು ಇವತ್ತು ನಿಜವಾಗಿಯೂ ನಮ್ಮೆಲ್ಲರ ಶಾಸಕರು, ವಿಶೇಷವಾಗಿ ಸಭಾಪತಿಗಳು UT ಖಾದರ್ ಆಗಬೇಕಿತ್ತು. ನಿನ್ನೆ ರಾತ್ರಿ 12 ಗಂಟೆ ತನಕ ಅವರು ಇಲ್ಲೇ ಇದ್ದೇನೆ ಅಂತೇಳಿ ಹೇಳ್ತಾ ಇದ್ರು. 12:45 ಮತ್ತೊಂದು ಫೋನ್ ಬಂತು, ಮಂತ್ರಿಮಂಡಲದ ಹೋಗಲೇಬೇಕು ಇವತ್ತು, ಬೇರೆ ದಾರಿ ಇಲ್ಲ, ಸಾರಿ ಅಂತೇಳಿ ಕೂಡ ಕರೆ ಬಂತು ವಿಶೇಷವಾಗಿ. ಹಾಗಾಗಿ ಇವತ್ತು ಅವರಿಗೆ ಸನ್ಮಾನ ಮಾಡಬೇಕು, ದೊಡ್ಡ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ನಾನು ಬೇರೆ ಬೇರೆ ರೀತಿಯಲ್ಲಿ ನಾವು ಸಂಘಟನೆ ಮಾಡಿದ್ದೆವು. ಆದರೆ ಸಭಾಪತಿ ಆಗಲಾದ ಕಾರಣ ಇವತ್ತು ಬರಲಿಕ್ಕೆ ಆಗಲಿಲ್ಲ. ವಿಶೇಷವಾಗಿ ಅವರ ನೆನಪಿಸಿಕೊಂಡು ಇವತ್ತು ನಮ್ಮ ಕ್ರೀಡಾಕೂಟ ಆಗಬೇಕು ಅಂತ ಹೇಳಿದರೆ ಅವರ ಹಿಂದಿನ ಸಹಕಾರ ತುಂಬ ಇದೆ, ತನುಮನ ಧನದ ಸಹಕಾರ ತುಂಬ ಇದೆ. ಅದನ್ನು ಕೂಡ ವಿಶೇಷವಾಗಿ ನೆನಪಿಸಿಕೊಂಡು ಅವರಿಗೆ ಇಲ್ಲಿಂದಲೇ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈ ಒಂದು ಕುರ್ನಾಡ್ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ನಮಗೆ ಜಾಂಬುರಿ ಆಗುವಾಗ ಅವರ ನೆನಪು ಸದಾ ಇದೆ. ಗಣೇಶ್ ನಾಯಕ್ ಅವರು ನಮ್ಮ ಜಾಂಬುರಿಗೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಜಾಂಬುರಿಗೆ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಿದರು. ಅವರು ಹಣ ಕೊಡೋದು ಒಂದು ರೀತಿಯಲ್ಲಿ ಅದು ಬೇರೆಯೇ ಇರಲಿ, ತನು ಮನ ಧನ ಅಂತ ಹೇಳಿದರೆ ಅವರು ಸಂಪೂರ್ಣವಾಗಿ ಇದ್ದುಕೊಂಡು ಸಹಕಾರ ಮಾಡಿಕೊಂಡು ಇವತ್ತು ಜಾಂಬುರಿ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಲಿಕ್ಕೆ ಪ್ರಮುಖ ಕಾರಣಕರ್ತರಾದವರು ಗಣೇಶ್ ನಾಯಕ್ ಅವರು. ಈ ಒಂದು ದೀಪ ಬೆಳಗಿಸೋರೊಂದಿಗೆ ಈ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ನಮ್ಮ ಕಿಶೋರ್ ಕುತ್ತಾರ್ ಅವರು ಬಂದು ಅವರಿಗೆ ನೆನಪಿನ ಕಾಣಿ ನೀಡಿ ಗೌರವಿಸಬೇಕು ಅಂತೇಳಿ, ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಮತ್ತೊರವರು ನಮ್ಮೆಲ್ಲರ ಆತ್ಮೀಯರು, ಶೈಕ್ಷಣಿಕ, ಈಗಾಗಲೇ ನಾನು ಹೇಳಿದ ಹಾಗೆ ಅವರು ಏನು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿದ ಹಾಗೆ ಪ್ರಶಾಂತ್ ಕಾಜಿ ಅವರು ಮುಟ್ಟದ ಯಾವುದೇ ಕ್ಷೇತ್ರ ಇಲ್ಲ. ಮನುಷ್ಯ ಪಾಪ ಸೈಲೆಂಟಾಗಿ ಇರ್ತಾರೆ, ನೇರ ನಡೆನುಡಿ, ಯಾರನ್ನೂ ಅವರ ರೂಟ್ ಸರಿ ಇರ್ತದೆ. ಯಾವಾಗ ನೇರ ನುಡಿದರೆ ನಿಮಗೆ ಗೊತ್ತಿದೆ, ಎಲ್ಲ ನಾವು ಧಾರ್ಮಿಕ ಕ್ಷೇತ್ರದಲ್ಲಿ ನಾವೆಲ್ಲರೂ 2-3 ದೇವಸ್ಥಾನದಲ್ಲಿ ಒಟ್ಟಿಗೆ ಕೆಲಸ ನಡೆದರು, ಅದರಲ್ಲಿ ಕೂಡ ಅವರ ವರ್ತನೆ ಆ ರೀತಿಯಲ್ಲಿ ಇರ್ತದೆ. ರಾಜಕೀಯ ಬಿಡಿ, ಆದರೆ ರಾಜಕೀಯದಲ್ಲೂ ಕೂಡ ಒಳ್ಳೆಯ ಹೆಸರನ್ನು ಪಡೆದವರು. ಸಾಮಾಜಿಕವಾಗಿ ಕ್ರೀಡಾ ಕ್ಷೇತ್ರ, ಮೊನ್ನೆ ನಡೆದ ಕಂಬಳ ಆಗಿರ್ಬೋದು, ಎಲ್ಲ ನೋಡಿದರೆ ಆ ಪ್ರಶಾಂತ್ ಕಾಜಿ ಅವರ ಕೆಲಸ ಹಿಂದಿನಿಂದ ಅವರ ಶ್ರಮ ಅಪಾರವಾಗಿರುತ್ತೆ, ಶಿಸ್ತುಬದ್ಧವಾಗಿ ನಡೆಯುತ್ತದೆ. ಅಂತಹ ಒಬ್ಬ ವ್ಯಕ್ತಿತ್ವದ ಪ್ರಶಾಂತ್ ಕಾಜಿ ಅವರು ಮಿತ್ತಕೊಡಿ ಇಲ್ಲಿಗೆ ಆಗಮಿಸಿದ್ದಾರೆ. ವಿಶೇಷವಾಗಿ ಕಾಲೇಜಿನ SDMC ಅಧ್ಯಕ್ಷರು ಕೂಡ ಹೌದು. ಅವರನ್ನು ಬಹಳ ಭಕ್ತಿಪೂರ್ವಕವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ಪ್ರಶಾಂತ್ ಕುಮಾರ್ ಅವರು ಬಂದು ನೆನಪಿನ ಕಾಣಿಕೆ ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಗಳು, ಬಹಳ ಒಳ್ಳೆಯ ವ್ಯಕ್ತಿತ್ವ. ಶಂಕರಣ್ಣ ಬಹಳ ಸೈಲೆಂಟಾಗಿ ಇದ್ದುಕೊಂಡು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಇದ್ದುಕೊಂಡು ನಮಗೆ ಈ ಒಂದು ಕ್ರೀಡೆ ವಾಲಿಬಾಲ್ ಇಷ್ಟು ಒಳ್ಳೆ ರೀತಿಯಲ್ಲಿ ನೆರವೇರಬೇಕು ಅಂತೇಳಿ ಹಲವು ರೀತಿಯಲ್ಲಿ ಫೋನ್ ಮಾಡಿ ಅದನ್ನು ಈ ರೀತಿಯಲ್ಲಿ ಮಾಡಿ ಆ ರೀತಿಯಲ್ಲಿ ಮಾಡಿ ಸಲಹೆ ಸೂಚನೆ ಕೊಡ್ತಾ, ವಿಶೇಷವಾಗಿ ಅವರ ಮೊನ್ನೆ ಮಗಳ ಮದುವೆ ಆಯಿತು. ಬಹಳ ನಾನು ಆಗಾಗ ಹೇಳಿಕೊಂಡು ಫೋನಲ್ಲಿ ಕೂಡ ಮಾಡಿ ಹೇಳಿದೆ, ಅಂಥ ಮದುವೆ ನಾನು ಕಂಡಿಲ್ಲ. ಅಷ್ಟು ಅದ್ಭುತವಾದಂಥ ಮದುವೆ ಅವರ ಮಗಳನ್ನು ನಡೆಸ್ಕೊಟ್ಟು ಆ ಮದುವೆಯು ವಾಲಿಬಾಲ್ ಒಳ್ಳೆ ರೀತಿಯಲ್ಲಿ
ಬೆಳಿಬೇಕು, ಕ್ಷೇತ್ರ ಬಿಡಬಾರ್ದು, ಇದರಿಂದ ಹೆಚ್ಚಿನ ಪ್ರತಿಭೆ ಹುಟ್ಟಿಕೊಂಡು ಬರಬೇಕು ಎನ್ನುವ ದೃಷ್ಟಿಯಲ್ಲಿ ನಮ್ಮೊಂದಿಗೆ ಸಹಕಾರ ಮಾಡಿದ ಶಂಕರ್ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಅವರಿಗೂ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ಅವರಿಗೆ ಮಾಲಾಶ್ರೀ ಬಂದು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ನಮ್ಮ ಮತ್ತೊರವರು ನನ್ನ ಮಾರ್ಗದರ್ಶಕರು, ನನ್ನ ಗುರುಗಳು ಅಂತ ಹೇಳಿ ಕೂಡ ನಾನು ಒಮ್ಮೊಮ್ಮೆ ಹೇಳಲಿಕ್ಕೆ ಇದೆ. ಯಾಕೆ ಅಂತ ಹೇಳಿದರೆ, ನನ್ನ ಪ್ರತಿಯೊಂದು ಇವತ್ತು ಉಳ್ಳಾಳದಲ್ಲಿ ಆಗಿರ್ಬೋದು, ಒಂದು ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಸಿಕ್ಕಿದೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದೇನೆ ಅಂತ ಹೇಳಿದರೆ ನನಗೆ ಸಂಪೂರ್ಣವಾಗಿ ಮಾರ್ಗದರ್ಶನ ನೀಡಿದರು. ನಾನು ಅಧ್ಯಾಪಕನಾಗಿ ಶಾಲೆಗೆ ಅಲ್ಲಿ ಹೋಗಬೇಕಾದ್ರೂ ಅವರು ಒಂದು ಕಾರಣಕರ್ತರು. ನನಗೆ ಸಂಪೂರ್ಣವಾಗಿ ಸಲಹೆ ಸೂಚನೆ ಮಾರ್ಗದರ್ಶನ ನೀಡ್ತಾ ನಾನು ಬೆಳೆಸಿದವರು ರವೀಂದ್ರ ರೈ ಕಲ್ಲಿಮರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅವರಿಗೆ ಪ್ರವೀಣ ಅವರು ಬಂದು ಈ ಒಂದು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಬಂಧುಗಳೇ, ಮತ್ತೊರವರು ನಮ್ಮ ಈ ಒಂದು SDMC ಮೊನ್ನೆ ತಾನೇ ತಾಲೂಕು ಮಟ್ಟದಲ್ಲಿ ನೆರವೇರಿತು. ನಾನು ಕೂಡ ಒಂದು ಗಳಿಗೆ ಬಂದು ಹೋದೆ. ಅದರ ಹಿಂದೆ ಬೆವರು ಸುರಿಸಿ ಈ ಮಕ್ಕಳ ಕ್ರೀಡಾಕೂಟವನ್ನು ಬಹಳ ಯಶಸ್ವಿಯಲ್ಲಿ ಪ್ರಯತ್ನ ಪಟ್ಟವರು ಒಂದು ಇಬ್ರಾಹಿಂ ಅವರು, ಪ್ರಶಾಂತ್ ಕಾಜಿ ಅವರು ಮತ್ತು ನಮ್ಮ ಚಂದ್ರಾಸ್ ಕರ್ಕೆರೆ ಅವರು SDMC ಅಧ್ಯಕ್ಷರಾಗಿದ್ದುಕೊಂಡು ವಿಶೇಷವಾಗಿ ಇಬ್ರಾಹಿಂ ಅವರು ಅವರ ಮನೆಗೆ ಹೋದಕ್ಕೂ ಆತಿಥ್ಯ ಬಹಳ ಒಳ್ಳೆ ರೀತಿಯಲ್ಲಿ ತನುಮನ ಧನ ಸಹಾಯ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕೂಡ ಸರಿಯಾಗಿ 6:30 ಗಂಟೆಗೆ ಇಲ್ಲಿ ಆಗಮಿಸಿದ್ದಾರೆ ಇಬ್ರಾಹಿಂ ಅವರೇ. ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಫಾರೂಕ್ ಅವರು ಬಂದು ಅವರಿಗೆ ನೆನಪಿನ ಕಾಣಿಕೆ ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಬಂಧುಗಳೇ, ಮತ್ತೊರವರು ನಮ್ಮ ಚಂದ್ರಹಾಸ್ ಶೆಟ್ಟಿ ದೇರ್ಲಕಟ್ಟೆ ಅಂತೇಳಿ, ಲಯನ್ ಚಂದ್ರಹಾಸ್ ಶೆಟ್ಟಿ ಅಂತೇಳಿ ತುಂಬ ಮಂದಿಗೆ ಪರಿಚಯ ಇರಲಿಕ್ಕಿಲ್ಲ ಈ ಕಡೆ. ಆದರೆ ಜಾಂಬೂರಿನ ನಂತರ ಅವರು ಎಲ್ಲ 17 ಗ್ರಾಮಗಳಿಗೆ ಎಲ್ಲ ಸುತ್ತು ಹಾಕಿ ಎಲ್ಲ ಜನರ ಪ್ರೀತಿ ಗೌರವವನ್ನು ಗಳಿಸಿಕೊಂಡವರು. ವಿಶೇಷವಾಗಿ ಅವರಿಗೆ ಗೊತ್ತಿಲ್ಲದೆ ನಾವು ನಮ್ಮ ತಂಡಕ್ಕೆ, ನಮ್ಮ ಸಂಘಕ್ಕೆ, ತಾಲೂಕು ಸಂಘಕ್ಕೆ ಕಾರ್ಯಾಧ್ಯಕ್ಷರು ಅಂತೇಳಿ ಮಾಡಿದೆವು. ಅವರಿಗೆ ಪಾಪ ಒಮ್ಮೆ ಅವರಿಗೆ ಕೋಪ ಆಯಿತು. ನಾನು ಸಾಕು ಮಾರೆ, ನೀನು ಬುಡ್ಲೆ ಮಾರೆ, ಯಾರು ದಾರಿ ಅಂತೇಳಿದ್ರು. ನಾನು ಅವರು ಹಣ ಉಂಟು, ಎಂಥದ್ದು ದೊಡ್ಡ ಬಂಗ್ಲೆ ಉಂಟು ನಮಗೆ ಅದಂತೇಳಿ ಮಾಡಲಿಲ್ಲ. ಅವ್ರಿಗೆ ಒಳ್ಳೆಯ ಗುಣ ಇದೆ. ಅಂಥ ಒಂದು ಗುಣ ಮಾತಾಡಿದಾಗ 5 ಅವ್ರು ಹೇಳಿದ್ರು, ಎಂಚಿನ ಒಂದು ಎಡ್ಡೆ ಜನ ಮಾರ್ರಿ, 6 ಪಾತ್ರೆ ನೆಗೆ ಬಂಜಿ ಫುಲ್ ಅಂತ ಹೇಳಿದರು. ಅಂದರೆ ಅಂಥ ನಿಜವಾಗಿ ಒಳ್ಳೆಯ ಗುಣ ಇದೆ, ವ್ಯಕ್ತಿತ್ವ ಇದೆ. ಅಂಥ ಒಂದು ವ್ಯಕ್ತಿಯನ್ನು ಇವತ್ತು ನಾವು ಕಾರ್ಯಾಧ್ಯಕ್ಷರು ಅಂತ ಮಾಡಿಕೊಂಡು ಅವರ ಪೂರ್ಣ ಸಹಕಾರದೊಂದಿಗೆ ಈ ಕ್ರೀಡಾಕೂಟ ನಡೀತಾ ಇದೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಇರ್ಷಾದ್ ಬಂದು ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಹಾಗೆ ಮತ್ತೊರವರು ನಮ್ಮೊಂದಿಗೆ ಇರುವವರು ಲಿಲ್ಲಿ ಪಾಯಸ್ ಅವರು. ಆದ್ಮೇಲೆ ನಮ್ಮ ದಕ್ಷಿಣ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಉಪಾಧ್ಯಕ್ಷರು, ನಮ್ಮ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ದಕ್ಷಿಣ ಜಿಲ್ಲಾ ಘಟಕದ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಸಂಘದ ಸಂಘಟನಾ ಕಾರ್ಯದರ್ಶಿಯಾಗಿದ್ದು ಕೂಡ ಇದ್ದವರು, ಹಲವಾರು ಸಂಘಟನೆಗಳು ತನ್ನ ತೊಡಗಿಸಿಕೊಂಡಂತಹ ಒಬ್ಬ ಮಹಿಳೆ ಹೇಗಿರಬೇಕು ಅಂತೇಳಿ ತೋರಿಸಿಕೊಟ್ಟವರು. ಕ್ರೀಡೆ ಆಗಿರ್ಬೋದು, ಬೇರೆ ಬೇರೆ ಚಟುವಟಿಕೆಗಳು ಆಗಿರ್ಬೋದು, ಎಲ್ಲದರಲ್ಲಿ ಕೂಡ ತನ್ನ ತೊಡಗಿಸಿಕೊಂಡಂಥ ಲಿಲ್ಲಿ ಪಾಯಸ್ ಅವರು ಇವತ್ತು ಇಲ್ಲಿ ಆಗಮಿಸಿ ಚಂದ ಮಾಡಿಕೊಟ್ಟಿದ್ದಾರೆ, ಶೋಭೆ ತಂದಿದ್ದಾರೆ. ಒಂದು ಮಹಿಳೆ ವೇದಿಕೆಗೆ ಬೇಕು, ಅದು ಕೂಡ ಒಂದು ಚಂದ. ಈ ರೀತಿಯಲ್ಲಿ ಲಿಲ್ಲಿ ಪಾಯಸ್ ಅವರಿಗೆ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಶುಭ ಅವರು ನಮಗೆ ಬೆನ್ನೆಲುಬಾಗಿ ಇದ್ದವರು, ನಮ್ಮ ಸಂಘದ ಉಪಾಧ್ಯಕ್ಷರು ಹೌದು. ಅವರು ನೆನಪಿನ ಕಾಣಿಕೆ ನೀಡಿ ಇವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಇಲ್ಲಿ ನಮ್ಮೊಂದಿಗೆ ಅಹಮದ್ ಮುಸ್ತಫಾ ಅವರಿದ್ದಾರೆ, ಸಂಘಟನಾ ಕಾರ್ಯದರ್ಶಿ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್. ಒಳ್ಳೆಯ ಮಾತುಗಾರರು, ಮೈಕ್ ಕೊಟ್ಟರೆ ಒಳ್ಳೆಯ ಕಮೆಂಟ್ರಿ ಕೂಡ ಹೇಳ್ತಾರೆ, ನಿರೂಪಣೆಯೂ ಮಾಡ್ತಾರೆ, ಕಾರ್ಯಕ್ರಮಗಳು ಸಂಘಟನೆ ಮಾಡ್ತಾರೆ. ಅಂತಹ ಅಹಮದ್ ಮುಸ್ತಫರು ನಮ್ಮೊಂದಿಗೆ ಇರುವಂಥದ್ದೇ ನಮ್ಮ ಸೌಭಾಗ್ಯ. ಕರ್ದದಕ್ಕೆ ಓಡಿಕೊಂಡು ದೂರದಿಂದ ಬಂದಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಪ್ರಧಾನ ಕಾರ್ಯದರ್ಶಿಗಳಾದ ಸುರೇಖಾ ಅವರು ಬಂದು ನೆನಪಿನ ಕಾಣಿಕೆ ನೀಡಿ ತೋರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಬಂಧುಗಳೇ, ಏಕೆ ನಮ್ಮ ರೈಮಾನ್ ಅವರಿದ್ದಾರೆ, ಒಬ್ಬ ಯುವಕರಾಗಿರುವಾಗಲೇ ಜಿಲ್ಲಾ ಅತ್ಯುತ್ತಮ ಯುವ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಒಬ್ಬ ಹೆಮ್ಮೆಯ ಕ್ರೀಡಾಪಟು ಅಂತ ಹೇಳಿದರು ತಪ್ಪಾಗಲಿಕ್ಕಿಲ್ಲ. ಮಂಗಳ ಗ್ರಾಮೀಣ ಯುವಕ ಸಂಘ ಕೊನ್ನಾಜಿ ಇದರ ಅಧ್ಯಕ್ಷರಾಗಿ ಹಲವಾರು ಕಾರ್ಯಕ್ರಮ ಕ್ರೀಡೆಗೋಸ್ಕರ ಅದರ ಮಂಗಳ ಗ್ರಾಮೀಣ ಅದಕ್ಕೆ ರಾಜ್ಯ ಮಟ್ಟದ ಪ್ರಶಸ್ತಿ ಕೂಡ ಸಿಕ್ಕಿದೆ, ಜಿಲ್ಲಾ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ. ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ರಹಿಮಾನ್ ಅವರು. ಅವರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅಬ್ದುಲ್ ರಹಿಮಾನ್ ಕಲ್ಕಟ್ಟ ಆಗಿದ್ದರು, ಈಗ ಮುಡಿಪು ಆಗಿದ್ದಾರೆ. ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ, ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ
ಬೆಳ್ಮ ಗ್ರಾಮ ಪಂಚಾಯತಿಗೆ ಒಬ್ಬ ಒಳ್ಳೆಯ ನಾಯಕ ಬೇಕು, ಗ್ರಾಮ ಪಂಚಾಯತ್ಗಳಿಗೆ ಗ್ರಾಮ ಮಟ್ಟಕ್ಕೆ ಒಂದು ಸಂಚಾಲಕರು ಮಾಡಬೇಕು ಅಂತೇಳಿ ಅನಿಸ್ಕೊಂಡು ನಮ್ಮ ಸಿದ್ದಿಕ್ ಅವರನ್ನು ಈ ವರ್ಷ ಅದರ ಬೆಳ್ಮ ಗ್ರಾಮಕ್ಕೆ ಸಂಚಾಲಕರಾಗಿ ಮಾಡಿದ್ದೇವೆ. ಅವರಿಗೆ ಕೂಡ ಪ್ರೀತಿಯಿಂದ ಕೊಡುಗೆ ದಾನಿಗಳು. ಹಲವಾರು ಬೆಲ್ಮೋತ್ಸವವನ್ನು ಬಹಳ ಅಚ್ಚುಕಟ್ಟಾಗಿ ಸಂಘಟನೆ ಮಾಡಿದರು ಸಿದ್ದಿಕ್ ಅವರಿಗೆ. ನಮ್ಮ ಖಲೀಲ್ ಅವರು ಇವತ್ತಿನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕಿರುವಂಥ ಖಲೀಲ್ ಮಾಸ್ಟರ್ ವಾಲಿಬಾಲ್ ಇದರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದಂಥ ಖಲೀಲ್ ಅವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಮತ್ತೇನು ಬಂದಿರಾ? ಸರಿ, ಭಾಷಾ ಅವರು ಕೋಶಾಧಿಕಾರಿಗಳು ಮುಂದೆ ಬನ್ನಿ, ಬೇಗ ಬನ್ನಿ. ಕೋಶಾಧಿಕಾರಿಗಳು, ಮಾಜಿ ಸಿಂಡಿಕೇಟ್ ಸದಸ್ಯರು, ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ. ಮತೀನ್ ಅವರು ಬನ್ನಿ, ಅವರಿಗೆ ನೆನಪಿನ ಕಾಣಿಕೆ ಹೌದು ನೀಡಿ ಗೌರವಿಸಬೇಕು ನಮ್ಮ ಬಾದ್ಶಾ ಅವರಿಗೆ. ಮಾತ್ರ ಅಲ್ಲದೆ ನಮ್ಮ ಕೋಶಾಧಿಕಾರಿಗಳು ಕೂಡ ಹೌದು, JC ಸಂಸ್ಥೆಯ ಮಾಜಿ ಅಧ್ಯಕ್ಷರು ಹೌದು. ಬೇಗ ಬಂದು ಮತೀನ್ ಅವರು ಓಡಿಕೊಂಡು ಬಂದು ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಕೊನೆಯದಾಗಿ ತುಂಬ ಮಂದಿ ಇದ್ದೀರಿ, ವಿಶೇಷವಾಗಿ ಹೈದರ್ ಕೈರಂಗಳ್ ಅವರು. ನಾನಿವತ್ತು ವಾಲಿಬಾಲ್ಗೆ ಅಧ್ಯಕ್ಷನಾಗಬೇಕಾದ್ರೆ ಅದರ ಹಿಂದಿನ ರೂವಾರಿ ಹೈದರ್ ಕೈರಂಗಳ್ ಅವರು, ಸಹ ಕಾರ್ಯದರ್ಶಿಗಳು ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್. ಅದು ಮಾತ್ರ ಅಲ್ಲದೆ ಒಳ್ಳೆಯ ಕವಿಗಳು ಕೂಡ, ಸಾಹಿತಿ ಕೂಡ ಹೌದು, ಒಳ್ಳೆಯ ದುಡಿಮೆಗಾರರು ಹೈದರ್ ಕೈರಂಗಳ್. ನಮ್ಮೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಬೂಸ್ಟ್ ಕೊಟ್ಟು ನಮ್ಮ ಈ ವಾಲಿಬಾಲ್ ಪಂದ್ಯಾಟವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ. ಹೈದರ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡು, ಹೈದರ್ ಅವರೇ, ಅವರು ವೇದಿಕೆಯಲ್ಲಿ ಇರುವುದಿಲ್ಲ, ಅವರು ಚಕ್ರ ಕಟ್ಟಿಕೊಂಡು ತಿರುಗ್ತಾ ಇರ್ತಾರೆ ನಮ್ಮ ಹೈದರು. ವಿಶೇಷವಾಗಿ ವಿಜಯವಾಣಿ ಪತ್ರಿಕೆಯ ಮಿತ್ರರು ನಿನ್ನೆಯ ಆರ್ಟಿಕಲ್ ಎಲ್ಲ ನೋಡಬೇಕು. ನಮ್ಮ ಎಲ್ಲ ಚಟುವಟಿಕೆಗಳನ್ನು ಭಾಳ ಅದ್ಭುತವಾಗಿ ಪ್ರತಿಬಿಂಬಿಸಲಿಕ್ಕೆ ಕಾರಣಕರ್ತರಾದಂಥ ಅನ್ಸರಿನೊಳ್ಳಿಯವರು ಇದ್ದೀರಿ. ನಿಮಗೂ ತಮ್ಮ ಇರುವಿಕೆಯನ್ನು ಭಾಳ ಭಕ್ತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದರೊಂದಿಗೆ ಶಶಿಧರನ್ನ ಉಳಿದಿದ್ದಾರೆ, ಜಿಲ್ಲಾ ಪ್ರಶಸ್ತಿ ಕೂಡ ಪುರಸ್ಕೃತರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಹಬ್ಬಕ್ಕ TV ಅಂತ ಹೇಳಿದ್ರೆ ಇವತ್ತು ಹೇಳಲಿಕ್ಕಿಲ್ಲ ಬಿಡಿ, ಇಡೀ ಜನಜನಿತವಾಗಿದೆ. ಶಶಿಧರನ್ನ ನಿಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹೊಸಕುರಲ್ ಚಾನೆಲ್ನ ನಮ್ಮ ವಿದ್ಯಾಧರ್ ಶೆಟ್ಟರ ಮಗ ಇದ್ದಾನೆ. ನಮ್ಮ ವಿದ್ಯಾಧರ್ ಶೆಟ್ಟಿ ಅವರ ಬಗ್ಗೆ ಗೊತ್ತುಂಟು, ಅವರು ಕೂಡ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರು. ಹೊಸಕುರಲ್ ಕೂಡ ಈಗ ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿದೆ. ಅವರ ಇರುವಿಕೆಯನ್ನು ಗುರುತಿಸ್ತೇವೆ. ವಿಶೇಷವಾಗಿ ನನ್ನ ಆತ್ಮೀಯ ಮಿತ್ರ ಆರಿಫ್ ಕಲ್ಕಟ್ಟ ಇದ್ದಾರೆ. ಆರಿಫ್ ಅವರು ಇವತ್ತು ಲೈವ್ ಬೇಕು ಅಂತೇಳಿ ಪ್ರೀತಿಯಿಂದ ವಿನಂತಿ ಮಾಡಿಕೊಂಡಾಗ ತುಂಬ ಮಂದಿ ಫಾರಿನಿಂದ ಇಕ್ಬಾಲ್ ಅಂತ ಅವರು ತುಂಬ ಮಂದಿ ಇದ್ದಾರೆ, ಸರ್ ನಮಗೆ ಲೈವ್ ಬೇಕೇ ಬೇಕು ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಬೇಕು ಅಂತೇಳಿ ಆರಿಫ್ ಅವ್ರ ಹತ್ರ ವಿನಂತಿ ಮಾಡಿಕೊಂಡಾಗ ಬಹಳ ಅದ್ಭುತವಾದಂಥ ಸೆಟ್ಟಿಂಗ್. ಆರಿಫ್ ಅವರೇ, ತಮಗೂ ಪ್ರೀತಿಯ ಸ್ವಾಗತ ಮತ್ತು ಧನ್ಯವಾದಗಳು. ಪತ್ರಿಕಾ ಮಾಧ್ಯಮದವರಿಗೆ ವಿಶೇಷವಾಗಿ ರಮೇಶ್ ಅವರಿದ್ದೀರಿ, ನಮ್ಮ ಆತ್ಮೀಯ ಗೆಳೆಯ, ನನ್ನ ಕ್ಲಾಸ್ಮೇಟ್, ಧರ್ಮಸ್ಥಳ ಪದವಿ ಕಾಲೇಜಿನ ದೈಹಿಕ ನಿರ್ದೇಶಕರು ರಮೇಶ್ ಅವರು. ಹಾಗೆ ಬೇರೆ ಬೇರೆ ಕಡೆಯಿಂದ ಬಂದಂಥ ಎಲ್ಲ ದೈಹಿಕ ಶಿಕ್ಷಕರು, ತೀರ್ಪುಗಾರರು, ವಿವಿಧ ಶಾಲೆಗಳಿಂದ ಬಂದಂಥ ದೈಹಿಕ ಶಿಕ್ಷಕರು, ಮಕ್ಕಳು ಪ್ರೀತಿಯಿಂದ ಬಂದಿದ್ದೀರಿ. ಎಲ್ಲರನ್ನು ಕೂಡ ಸ್ವಲ್ಪ ಉದ್ದ ಆಯಿತು, ಮತ್ತೆಲ್ಲ ಶಾರ್ಟ್ ಆಗ್ತದೆ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಂಡು, ಹಾಗೆ ನಮ್ಮ ಧ್ವನಿವರ್ಧಕದವರು ಎಲ್ಲರಿಗೂ ಕೂಡ ಸ್ವಾಗತ ಬಯಸಿಕೊಂಡು ನಾನು ಸ್ವಾಗತ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ. ನಮ್ಮೆಲ್ಲರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಹೈದರ್ ಕೈರಂಗಳ ಇವರನ್ನ ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಆದರಣೀಯ ಅತಿಥಿ ಅಭ್ಯಾಗತರೇ, ವೇದಿಕೆಯಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಈ ಜಿಲ್ಲೆಯ ವಾಲಿಬಾಲ್ ಪ್ರಭೆಗಳೇ, ದಾನಿಗಳೇ, ಎಲ್ಲ ಸಹೋದರ ಸಹೋದರಿಯರೇ, ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ 16 ವರ್ಷಗಳ ಹಿಂದೆ ಕ್ರಿಯಾಶೀಲ ಮನಸ್ಸಿನೊಂದಿಗೆ ಈ ಜಿಲ್ಲೆಯ ಸೂಕ್ತ ಪ್ರತಿಭೆಗಳನ್ನು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಳುಹಿಸುವಲ್ಲಿ ಮಹತ್ತರವಾದಂಥ ಪಾತ್ರವನ್ನು ವಹಿಸಿದರ ಜೊತೆಗೆ ಆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದಂಥ ಆಟಗಾರರು ತನ್ನ ಪ್ರಶಸ್ತಿ ಪತ್ರದೊಂದಿಗೆ ಬೇರೆ ಬೇರೆ ಸರ್ಕಾರಿ ಇಲಾಖೆ ಹಾಗೂ ಬೇರೆ ಬೇರೆ ಕಂಪನಿಗಳಲ್ಲಿ ಉದ್ಯೋಗವನ್ನು ಗಿಟ್ಟಿಸುವುದರ ಮುಖಾಂತರ ಅವರ ಕುಟುಂಬದ ನಿರ್ವಹಣೆ ಮತ್ತು ಗಳಿಸುವುದೆಲ್ಲವನ್ನು ಸ್ವಂತಕ್ಕೆ ಬಳಸದೆ ಸಮಾಜಕ್ಕೂ ಅರ್ಪಿಸುವಂಥ ಕೆಲವೊಂದು ಕ್ರೀಡಾ ಪ್ರಭೆಗಳನ್ನು ನಾವು ಕಂಡಿದ್ದೇವೆ. ಮುಂದುವರಿದ ಭಾಗವಾಗಿ ಕಳೆದ 2-3 ವರ್ಷಗಳಿಂದ ಈಚೆಗೆ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಚುಕ್ಕಾಣಿಯನ್ನು ಹೊಸ ಉರುಪಿನೊಂದಿಗೆ ಪಡೆದುಕೊಂಡು ಕೇವಲ ವಾಲಿಬಾಲ್ಗೆ ಮಾತ್ರ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಸೀಮಿತವಾಗಬಾರದು. ಆ ಕಷ್ಟದಲ್ಲಿರ್ತಕ್ಕಂಥ ವಾಲಿಬಾಲ್ ಪಟುಗಳು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ಅವರ ಕಷ್ಟಗಳನ್ನು ಅರಿಯಬೇಕೆಂಬ ಸಂಕಲ್ಪವನ್ನು ಮುಂದಿಟ್ಟುಕೊಂಡು
ಕೊರೋನಾ ಕಾಲಘಟ್ಟಂಥ ಸಂದರ್ಭದಲ್ಲಿಯೂ ಕೂಡ ಅರ್ಹ ಬಡ ವಾಲಿಬಾಲ್ ಪಟುಗಳನ್ನು ಗುರುತಿಸಿ ಅವರಿಗೆ ಚಿಕ್ಕ ಅಳಿಲ ಸೇವೆಯನ್ನು ಮಾಡುವ ಮುಖಾಂತರ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಗಮನ ಸೆಳೆದಿದೆ ಎಂಬುದನ್ನು ಈ ಮೂಲಕ ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡಿಸ್ತಾ ಇದ್ದೇವೆ. ಅದರ ಜೊತೆಗೆ ಪ್ರತಿ ವರ್ಷವೂ ಕೂಡ ಪ್ರತಿಯೊಂದು ತಾಲೂಕಿನಲ್ಲಿ ಜಿಲ್ಲಾ ವಾಲಿಬಾಲ್ ಚಾಂಪಿಯನ್ಶಿಪ್ ಅನ್ನು ಮಾಡುವ ಮುಖಾಂತರ ಈ ಜಿಲ್ಲೆಯ ಮಹಿಳೆಯರು ಮತ್ತು ಪುರುಷರಿಗೆ ವಿಶೇಷವಾದಂಥ ಕ್ರೀಡೆಯನ್ನು ಗುರುತಿಸುವ ಮುಖಾಂತರ ಅವರ ಪ್ರತಿಭೆಯನ್ನು ಅನಾವರಣಗೊಳಿಸುವಂಥ ಕಾರ್ಯಕ್ರಮಗಳು ಕೂಡ ನಡೀತವೆ. ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ತಾಲೂಕಿನಲ್ಲಿಯೂ ಕೂಡ ಒಂದು ಉತ್ತಮವಾದಂಥ ವಾಲಿಬಾಲ್ ಅಸೋಸಿಯೇಷನ್ ನಡೆಯಬೇಕೆಂಬ ಉದ್ದೇಶದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಪ್ರತಿ ತಾಲೂಕಿನಲ್ಲಿಯೂ ವಾಲಿಬಾಲ್ ಅಸೋಸಿಯೇಷನ್ ಮಾಡುವ ಮುಖಾಂತರ ಈ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿತು. ಇದಕ್ಕೆ ಪೂರಕವಾಗಿ ಉಳ್ಳಾಳ ತಾಲೂಕಿನಲ್ಲಿ ಜನಶಿಕ್ಷಣ ಟ್ರಸ್ಟ್ ಎಂಬ ಒಂದು ಟ್ರಸ್ಟ್ನ ಆ ಸ್ಥಳದಲ್ಲಿ ಅವರ ಸಹಾಯವನ್ನು ಪಡೆದುಕೊಂಡು ಈ ನಾಡಿನ ಕ್ರೀಡಾಪ್ರತಿಭೆಗಳ ಮುಖ್ಯವಾಹಿನಿಯನ್ನು ಗುರುತಿಸಿಕೊಂಡು ಶಾಸಕರ ಗೌರವಾಧ್ಯಕ್ಷತೆಯಲ್ಲಿ ಉಳ್ಳಾಳ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಲಾಯಿತು. ನನಗೆ ಹೆಮ್ಮೆ ಇದೆ, ಯಾವಾಗ ಉಳ್ಳಾಳ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಎಂಬ ವಾಲಿಬಾಲ್ ಸಂಸ್ಥೆ ಪ್ರಾರಂಭಗೊಂಡಿತೋ ಅದರ ಚುಕ್ಕಾಣಿಯನ್ನು ಹಿಡಿದವರು ತ್ಯಾಗಂ ಹರೇಕಲ್ರವರು. ಆವತ್ತು ಅವರಿಗೆ ಕೊಟ್ಟಂಥ ಚುಕ್ಕಾಣಿ ಇವತ್ತು ಫಲ ನೀಡಿತು ಎಂಬುದರಲ್ಲಿ ಎರಡು ಮಾತಿಲ್ಲ. ಯಾಕೆಂತ ಹೇಳಿದರೆ ಬೇರೆ ಬೇರೆ ಸ್ತರದ ಬೇರೆ ಕಾರ್ಯಕ್ರಮಗಳಲ್ಲಿ ಗುರುತಿಸಿಕೊಳ್ಳುವಂಥ ತ್ಯಾಗಂ ಹರೇಕಲ್ರವರು ಧಾರ್ಮಿಕ ಶೈಕ್ಷಣಿಕ ರಂಗದಲ್ಲಿಯೂ ಅಪಾರ ಶಿಷ್ಯಂದಿರನ್ನು ತನ್ನ ಹೃದಯ ಸಿಂಹಾಸನದಲ್ಲಿ ಒದಗಿಸಿಟ್ಟಂಥವರು. ಬೆಳಿಗ್ಗೆ 6 ಗಂಟೆಗೆ ಕ್ರೀಡಾ ತರಬೇತಿಗೆ ಹೋಗುವಂಥ ಅವರು ಬೇರೆ ಬೇರೆ ಕೆಲಸದಲ್ಲಿ ಇದ್ರೂ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟು ನಿನ್ನೆ ಕೂಡ ರಾತ್ರಿ 12 ಗಂಟೆವರೆಗೆ ಈ ಕ್ರೀಡಾಂಗಣದಲ್ಲಿ ಇದ್ದುಕೊಂಡು ಕಾರ್ಯನಿರ್ವಹಿಸಿದ್ದನ್ನು ನಾನು ಕಣ್ಣಾರೆ ಕಂಡವನು. ನನಗೆ ಹೆಮ್ಮೆ ಆಗುತ್ತಿದೆ. ಒಬ್ಬ ವ್ಯಕ್ತಿ ಸಾಧಕನಾಗಬೇಕಾದ್ರೆ ಆತನ ವ್ಯಕ್ತಿತ್ವ ಮೊದಲು, ನಂತರ ಆತನ ಶ್ರಮ ಮತ್ತು ಆತನ ತಾಳ್ಮೆ ಇದರಲ್ಲಿ ಗುರುತಿಸಲು ಸಾಧ್ಯವಾಗ್ತದೆ. ಈ ನಿಟ್ಟಿನಲ್ಲಿ ತ್ಯಾಗಂ ಹರೇಕಲ್ರವರು ಉಳ್ಳಾಳ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷ ಸ್ಥಾನಕ್ಕೆ ಅರ್ಹ ವ್ಯಕ್ತಿ ಎಂಬುದನ್ನು ಅವರು ತೋರಿಸಿದ್ದಾರೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಬೇರೆ ಬೇರೆ ಸ್ತರದ ನಾಯಕರು ವೇದಿಕೆಯಲ್ಲಿದ್ದೀರಿ. ರಾಜಕೀಯ ರಂಗದಲ್ಲಿ ಪ್ರಬುದ್ಧತೆಯನ್ನು ಪಡೆದಂಥ ನಾಯಕರಿದ್ದೀರಿ, ಧಾರ್ಮಿಕ ಕ್ಷೇತ್ರದಲ್ಲಿ ಕೃಷಿಯನ್ನು ಗೈದಂಥ ನಾಯಕರಿದ್ದೀರಿ, ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂಥ ಅನೇಕ ಸಾಹಿತ್ಯಾಸಕ್ತರು ತಾವಿದ್ದೀರಿ, ಕ್ರೀಡಾಪ್ರಭೆಗಳಿದ್ದೀರಿ, ಬೇರೆ ಬೇರೆ ಸ್ಥಳದಲ್ಲಿ ಗುರುತಿಸಿಕೊಂಡ ತಾವೆಲ್ಲರೂ ಇದ್ದೀರಿ. ಬಹಳ ದೊಡ್ಡ ಕಾರ್ಯಕ್ರಮ. ಯಾವತ್ತೂ ಈ ವಾಲಿಬಾಲ್ ಅಸೋಸಿಯೇಷನ್ ತಾವು ಕೈ ಬಿಡುವುದಿಲ್ಲ ಅಂತಕ್ಕಂಥ ನಂಬಿಕೆ ನಮ್ಮದು. ಆದ್ದರಿಂದ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಈ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಇವತ್ತು ಮಹಿಳಾ ತಂಡಗಳನ್ನು ನಾವು ಗಮನಿಸಿದೆವು. ಚಿಕ್ಕ ಪುಟ್ಟ ಮಹಿಳಾ ಪ್ರಭೆಗಳು ಆಡುವುದನ್ನು ನಾವು ನೋಡಿದೆವು. ಅವರ ಆಟದ ಶೈಲಿಯನ್ನು ಕೊಂಡಾಗ ಕಣ್ಣಂಚಿನಲ್ಲಿ ನೀರು ಬಂತು. ಆ ಪುಟ್ಟ ಕಂದಮ್ಮಗಳು ಆಡುವಂಥ ರೀತಿ ಅಮೋಘವಾಗಿತ್ತು. ಇವತ್ತು ಈ ಕಾರ್ಯಕ್ರಮ ಎಲ್ಲಿ ನಡೀತಾ ಅಂತ ಹೇಳಿದರೆ ಆ ಪುಟ್ಟ ಕಂದಮ್ಮಗಳು ಬೇರೆ ಬೇರೆ ಸ್ತರದಲ್ಲಿ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿ ಏನಾದರೂ ಒಂದು ಪ್ರಶಸ್ತಿ ಪತ್ರದೊಂದಿಗೆ ಅವರು ಬೇರೆ ಬೇರೆ ಇಲಾಖೆಗಳಿಗೆ ಕೆಲಸವನ್ನು ಪಡೆದು ಅವರ ಕುಟುಂಬವನ್ನು ಸಾಕುವಂಥ ಸ್ಥಿತಿ ಬಂದರೆ ಇವತ್ತಿನ ಈ ಕಾರ್ಯಕ್ರಮ ಸಾರ್ಥಕ. ಅದರ ಜೊತೆಗೆ ಇವತ್ತು ಇಲ್ಲಿ ಬಂದಂಥ ಕ್ರೀಡಾ ಪ್ರಭೆಗಳು ಬೇರೆ ಬೇರೆ ಸ್ತರದಲ್ಲಿ ಬೇರೆ ಬೇರೆ ಕ್ರೀಡೆಯ ಮುಖಾಂತರ ಗುರುತಿಸಿಕೊಂಡು ತನ್ನ ಊರಿನ ಗೌರವವನ್ನು ಹೆಚ್ಚಿಸಿದರೆ ಇವತ್ತಿನ ಕಾರ್ಯಕ್ರಮ ಸಾರ್ಥಕ. ಅದರ ಜೊತೆಗೆ ತಮ್ಮ ವ್ಯಕ್ತಿತ್ವವನ್ನು ಗುರುತಿಸಿಕೊಂಡು ಒಟ್ಟು ಸಮಾಜವನ್ನು ಪ್ರೀತಿಸಿದರೆ ಇವತ್ತಿನ ಕಾರ್ಯಕ್ರಮ ಸಾರ್ಥಕ. ಈ ನಿಟ್ಟಿನಲ್ಲಿ ಸುಂದರ ವಾತಾವರಣದಲ್ಲಿ ನಾವಿದ್ದೇವೆ. ಸುಂದರ ವಾತಾವರಣ ನಿರ್ಮಾಣ ಮಾಡುವುದರ ಮುಖಾಂತರ ನಾವೆಲ್ಲರೂ ಈ ಮಣ್ಣಿನ ಋಣವನ್ನು ತೀರಿಸೋಣ ಅಂತಕ್ಕಂಥ ಸದಾಶಯದ ಮಾತುಗಳೊಂದಿಗೆ ನಿಮಗೆಲ್ಲರಿಗೂ ನನ್ನ ಹೃದಯಸ್ಪರ್ಶಿ ವಂದನೆಗಳನ್ನು ಸಲ್ಲಿಸಿಕೊಂಡು ನನ್ನ ಪ್ರಸ್ತಾವನೆ ನುಡಿಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ವಾಲಿಬಾಲ್. ಈ ಊರಿನ ಪ್ರಥಮ ಪ್ರಜೆಯ ಅಮೃತ ಹಸ್ತದಿಂದ ದೀಪದ ಪ್ರಜ್ವಲನೆಯಾಗ್ತದೆ. ಈ ಜ್ಯೋತಿ ಕ್ರೀಡಾಳುಗಳ ಬದುಕಿನ ಜ್ಯೋತಿಯಾಗಲಿ, ಅವರ ಬದುಕು ಹಸನಾಗಲಿ, ಕ್ರೀಡೆ ಸದಾ
ನಮ್ಮೆಲ್ಲರ ಸಾಮರಸ್ಯದ ಕೊಂಡಿಯಾಗಲಿ, ಸಮಾಜದ ಏಳಿಗೆಗೆ ಕ್ರೀಡೆಯು ಸದಾ ಸ್ಫೂರ್ತಿಯಾಗಲಿ ಎನ್ನುವ ಆಶಯದೊಂದಿಗೆ ದೀಪದ ಪ್ರಜ್ವಲನೆ ಆಗ್ತಾ ಇದೆ. ವೇದಿಕೆಯಲ್ಲಿರುವಂಥ ಎಲ್ಲರೂ ಕೈ ಜೋಡಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಕ್ರೀಡೆ ಅನ್ನೋದು ನಮಗೆ ಬಹಳಷ್ಟು ನಮ್ಮ ಜೀವನದಲ್ಲಿ ಅಗತ್ಯ. ಯಾಕಂತ ಹೇಳಿದರೆ ಇಂದಿನ ಈ ವಾಸ್ತವ ಸ್ಥಿತಿಯಲ್ಲಿ ಭಾಳಷ್ಟು ಅಂದರೆ ನಾವು ದಿವಸಾಗಲೂ ನಾವು ತಿನ್ನುವುದು ವಿಷಕಾರವಾದ ಆಹಾರ, ವಿಷಯುಕ್ತವಾದ ಆಹಾರ. ಹಾಗಿರುವಾಗ ಯಾವುದೇ ಒಂದು ಥರದಲ್ಲಿ ನಮಗೆ ವ್ಯಾಯಾಮ ಬಹಳಷ್ಟು ಅಗತ್ಯ. ನಾವು ಯಾವುದೇ ಕ್ರೀಡೆ ಆಗಲಿ, ನಾನು ಅಷ್ಟೇ, ನಾನು ನನ್ನ ಕಾಲೇಜ್ ಟೈಮಲ್ಲಿ ನಾನು ಕಬಡ್ಡಿ ಆಡ್ತಿದ್ದೆ. ನಾನು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೆ. ಹಾಗೆ ನೀವೆಲ್ಲರೂ ಭಾಳಷ್ಟು ಸಾಧನೆ ಮಾಡಿ ಇವಾಗ ನೀವು ಅದೇ ಸ್ಟೇಟ್ ಲೆವೆಲ್ ಹಾಗೆ ನ್ಯಾಷನಲ್ ಲೆವೆಲ್ ಮುಟ್ಟಿ ನಿಮ್ಮ ಜೀವನವು ಭಾಳಷ್ಟು ಸುಂದರವಾಗಲಿ, ಹಾಗೂ ನಿಮಗೆ ಈ ಕ್ರೀಡೆಯಿಂದಾಗಿ ನಿಮ್ಮ ಜೀವನಕ್ಕೆ ಒಂದು ಜೀವನೋಪಾಯವಾಗಲಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಹಾಗೆ ಏನು ಈ ಆಟ, ಯಾವುದೇ ಆಟ ಆಗಲಿ ಅಥವಾ ಬೇರೆ ಯಾವುದೇ ಒಂದು ವಿಷಯ, ನಮಗೆ ಬದುಕಲಿಕ್ಕೆ ನಮಗೆ ಒಂದು ಸುಂದರವಾದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಯಾಕಂತ ಹೇಳಿದರೆ ನಾವು 140 ಕೋಟಿ ಜನ ಇದ್ದೇವೆ ನಮ್ಮ ದೇಶದಲ್ಲಿ. ನಮ್ಮ ಭೌಗೋಳಿಕ ಇದನ್ನು ನೋಡುವಾಗ ನಮಗೆ ಖಂಡಿತ ಈ ದೇಶದಲ್ಲಿ 140 ಕೋಟಿ ಜನರನ್ನು ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಯಾಕಂತ ಈ ಭೂಮಿಯಲ್ಲಿ ಮೊದಲು ಯಾಕೆ ನನಗೆ ಅಂದರೆ ಯಾವಾಗಲೂ ನನಗೆ ಬಹಳಷ್ಟು ಒಂದು ಅಂದರೆ ಇದರ ಬಗ್ಗೆ ನಮಗೆ ಅಂದರೆ ನಮ್ಮ ಆ್ಯಕ್ಚುಲಿ ಹೇಳೋದಾದರೆ ನಾವು ಭಾಳಷ್ಟು ಅಂದರೆ ಆಕ್ಸಿಜನ್ ಇನ್ನು ಮುಂದೆ ನಮಗೆ ಬಹಳಷ್ಟು ತೊಂದರೆ ಆಗ್ಬೋದು. ಯಾಕಂತ ಹೇಳಿದರೆ ನಾವು ನಮ್ಮ ಈ ಭೂಮಿಯನ್ನು ನಾವು ನಾಶ ಮಾಡ್ತಾ ಇದ್ದೇವೆ. ಹಾಗಿರುವಾಗ ನಾವು ಈ ವಾಲಿಬಾಲ್ ಹೌದು, ಆದರೆ ನಾವು ಬದುಕಬೇಕಾದ್ರೆ ನಮಗೆ ಸುಂದರವಾದ ಒಂದು ವಾತಾವರಣ ಬೇಕು. ಹಾಗಿರುವಾಗ ನಾವು ನಮ್ಮ ನಾಡನ್ನು ಹಚ್ಚ ಹಸಿರಾಗಿಸೋಣ, ಹಾಗೂ ನಾವು ಆದಷ್ಟು ನಮಗೆ ಸಿಗುವಂಥ ನೀರನ್ನು ನಾವು ಆದಷ್ಟು ಕಟ್ಟಿಟ್ಟು ನಮಗೆ ಮುಂದಿನ ಜೀವನಕ್ಕೆ ನಮಗೆ ಸುಗಮವಾಗುವಂಥ ಒಂದು ವಾತಾವರಣ ನಿರ್ಮಿಸೋಣ ಅಂತ ಹೇಳಲಿಕ್ಕೆ ಯಾವಾಗಲೂ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದರೆ ನನಗೆ ಬಹಳಷ್ಟು ಇದರ ಬಗ್ಗೆ ತುಂಬ ಇದಾಗ್ತಾ ಇರ್ತದೆ, ಅಂದರೆ ಆಲೋಚನೆ ಬರ್ತಾ ಇರ್ತದೆ. ಅಂದರೆ ನಮಗೆ ಮುಂದಿನ ದಿನದಲ್ಲಿ ನಮಗೆ ಬಹಳಷ್ಟು ಬದುಕಲಿಕ್ಕೆ ತೊಂದರೆ ಆಗ್ಬೋದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಈ ಭೂಮಿಯಲ್ಲಿ ಎಷ್ಟು ಸಾವಿರ ವೃಕ್ಷಗಳಿದ್ದವು ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆದರೆ ಇವತ್ತು ನಮಗೆ ಅದು ನಾವು ನಮ್ಮ ಅತಿಯಾದ ದುರಾಸೆಯಿಂದಾಗಿ ನಾವು ಅದನ್ನು ಕಡಿದು ನಾಶ ಮಾಡಿದ್ದೇವೆ. ನಾವು ನೋಡಿದ್ದೇವೆ, ನಮಗೆ ದೆಹಲಿಯಲ್ಲಿ ಇವಾಗಲೇ ಆಕ್ಸಿಜನ್ನ ಪ್ರಾಬ್ಲಮ್ ಇದೆ. ಹಾಗಿರುವಾಗ ನಾವು ಇವಾಗಲೇ ಪ್ರವೃತ್ತರಾದರೆ ಮುಂದಿನ ದಿನದಲ್ಲಿ ನಮಗೆ ಬದುಕಬಹುದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗಿರುವಾಗ ನಾವೆಲ್ಲರ ಇದು ಜವಾಬ್ದಾರಿ, ನಾವು ಒಂದು
ಸುಂದರವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ನಮಗೆ ಹಸಿರು ಬಹಳಷ್ಟು ಅಗತ್ಯ. ಅಷ್ಟೇ ಅಲ್ಲ, ಒಂದು ಕುಡಿಲಿಕ್ಕೆ ಸ್ವಚ್ಛವಾದ ನೀರು ಬಹಳಷ್ಟು ಅಗತ್ಯ. ಯಾಕಂದರೆ ಹೇಳಿದರೆ ನಾವು ನಮ್ಮ ಉದಾಸೀನದಿಂದ ನಾವು ಬೋರ್ವೆಲ್ಲಿಗೆ ನಾವು ಇವತ್ತು ಅಂದರೆ ಕೃಷಿಗೆ ನಾನು ಕೃಷಿ ಮಾಡ್ತಾ ಇದ್ದೇನೆ. ಹಾಗೆ ನಾನು ಅಷ್ಟೇ ನೀರಿಗೆ ಬೋರ್ವೆಲ್ನ ಆಶ್ರಯವನ್ನು ಪಡಿತಾ ಇದ್ದೇನೆ. ಆದರೆ ಅದು ಬಹಳಷ್ಟು ತಪ್ಪು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಹೇಳಿದರೆ ನಾವು ಮುಂದಿನ ದಿನಗಳಲ್ಲಿ ನಾವು ಬಹಳಷ್ಟು ಚೆಕ್ ಡ್ಯಾಮ್ಗಳನ್ನು ಹಾಕ್ತಿದ್ದೆವು. ಹಾಗಿರುವಾಗ ಈ ಮೇಲ್ಪದರದಲ್ಲಿ ನೀರಿನ ತೇವಾಂಶ ಬಹಳಷ್ಟು ಇತ್ತು. ಇವಾಗ ಇಷ್ಟೊಂದು ಸೆಕೆ ಆಗಲಿಕ್ಕೆ ಕಾರಣ ಅದೇ ಅಂತ ನನ್ನ ಅಭಿಪ್ರಾಯ. ಯಾಕಂತ ಹೇಳಿದರೆ ನಾವು ಬೋರ್ವೆಲ್ಲಿಂದ ನೀರು ತೆಗೆದ ಹಾಗೆ ಅದು ನಮ್ಮ ವಾಟರ್ ಲೆವೆಲ್ ಕೆಳಗೆ ಹೋಗ್ತದೆ. ವಾಟರ್ ಲೆವೆಲ್ ಕೆಳಗೆ ಹೋದ ಹಾಗೆ ನಮ್ಮ ಭೂಮಿಯ ಮೇಲ್ಪದರದಲ್ಲಿ ನೀರಿನ ಅಂಶ ಕಡಿಮೆ ಆಗ್ತದೆ. ಆವಾಗ ಈ ಹೀಟನ್ನು ಅದು ಭಾಳಷ್ಟು ಜಾಸ್ತಿ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗಿರುವಾಗ ನಾವು ಸುಂದರವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕಂದ್ರೆ ನಾವು ಹಸಿರನ್ನು ಯಾಕಂದರೆ ಹೇಳಿದರೆ ನಾವು ವಾಲಿಬಾಲ್ ಮತ್ತೆ ನಮ್ಮ ಸುಂದರವಾದ ಜೀವನ ಇದ್ದರೆ ಮಾತ್ರ ನಮಗೆ ವಾಲಿಬಾಲ್ ಆಡ್ಬೋದು. ಇಲ್ಲದಿದ್ದರೆ ಖಂಡಿತವಾದ ಸುಂದರವಾದ ಸ್ವಚ್ಛವಾದ ನೀರು ಮತ್ತು ಗಾಳಿ ಇದ್ದರೆ ಮಾತ್ರ ನಮಗೆ ನಾವು ಬದುಕ್ಬೋದು. ನಾವೇ ಬದುಕದಿದ್ದರೆ ನಮಗೆ ಈ ಯಾವುದೇ ಕ್ರೀಡೆಯನ್ನು ಆಡೋದಾದರೂ ಹೇಗೆ? ಹಾಗಿರುವಾಗ ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಏನಂತ ಹೇಳಿದರೆ, ಪ್ರತಿ ವರ್ಷ ಒಂದು ವನ ಮಹೋತ್ಸವ ಬಂದಾಗ ಕನಿಷ್ಠ ಪಕ್ಷ ಒಂದು 10 ಗಿಡವನ್ನಾದರೂ ನೆಟ್ಟರೆ ಖಂಡಿತವಾಗಿ ನಮಗೆ ಇನ್ನೊಂದು 10 ವರ್ಷದಲ್ಲಿ ನಮಗೆ ಒಂದು 60 ಕೋಟಿ ಮಂದಿ ನಾವು ನೆಟ್ಟು ಒಂದೊಂದು 10 ವರ್ಷದಲ್ಲಿ ಅದೊಂದು 60 ಕೋಟಿ ಗಿಡಗಳಾಗ್ತವೆ. ಹಾಗಿರುವಾಗ ನಾವು ಇವಾಗಲೇ ಅದಕ್ಕೆ ಕಾರ್ಯಪ್ರವೃತ್ತರಾಗೋಣ. ಮುಂದಿನ ದಿವಸ ಆ ಕಷ್ಟಕರವಾದ ದಿನಗಳನ್ನು ನಾವು ನೋಡೋದು ಬೇಡ, ನಾವು ಇವತ್ತೇ ಅದಕ್ಕೆ ಬೇಕಾಗಿ ಕಾರ್ಯಪ್ರವೃತ್ತರಾಗೋಣ. ಹಾಗೂ ಎಲ್ಲ ವಾಲಿಬಾಲ್ ಕ್ರೀಡಾಪಟುಗಳಿಗೆ ನನ್ನ ಶುಭವನ್ನು ಕೊಡುತ್ತಾ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪೂರ್ವಕವಾಗಿ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ವರ್ಷದ ಅತ್ಯುತ್ತಮ ಆಟಗಾರ ಪ್ರಶಸ್ತಿಯನ್ನು ಸಹ ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ. ಕುಮಾರಿ ಶ್ರೀಯಾ ಇವರು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇವರ ಒಂದು ವ್ಯಕ್ತಿ ಪರಿಚಯವನ್ನು ಶ್ರೀಮತಿ ಶುಭಾ, ದೈಹಿಕ ಶಿಕ್ಷಣ ನಿರ್ದೇಶಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕಾರ್ ಸ್ಟ್ರೀಟ್, ಮಂಗಳೂರು, ಇವರು ಓದಿ ಹೇಳಲಿಕ್ಕಿದ್ದಾರೆ. ಕುಮಾರಿ ಶ್ರೀಯಾ, ತಾವೆಲ್ಲರೂ ಈಗಾಗಲೇ ಅವರ ಆಟವನ್ನು ಗಮನಿಸಿದ್ದೀರಿ. ಒಳ್ಳೆಯ ಆಟಗಾರ್ತಿ. ಇವರ ಬದುಕು ಹಸನಾಗಲಿ ಎನ್ನುವಂಥ ಆಶಯದೊಂದಿಗೆ ಈ ಅಭಿನಂದನೆ. ಇಂದು ನಮ್ಮೊಂದಿಗಿರುವ ಯುವ ಪ್ರತಿಭೆ ಕುಮಾರಿ ಶ್ರೀಯಾ ಕಾರ್ಕಳ. ಶ್ರೀ ರಾಜೇಂದ್ರ ಪ್ರಸಾದ್ ಮತ್ತು ಪ್ರಿಯಾ ದಂಪತಿಗಳ ಸುಪುತ್ರಿಯಾದ ಶ್ರೀಯಾ ಇವರು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ವಾಜೆ ಕಾರ್ಕಳ, ಪ್ರೌಢ ಮತ್ತು ಪದವಿ ಶಿಕ್ಷಣವನ್ನು SNV ಪದವಿ ಪೂರ್ವ ಕಾಲೇಜು ಕಾರ್ಕಳ, ಪದವಿ ಶಿಕ್ಷಣವನ್ನು SGM ಕಾಲೇಜು ಉಜಿರೆಯಲ್ಲಿ ಪಡೆದಿರುತ್ತಾರೆ. ವಾಲಿಬಾಲ್ ಆಟಗಾರ್ತಿಯಾಗಿ ಇವರು ಮಾಡಿರುವ ಸಾಧನೆಗಳು: 2020ರಲ್ಲಿ ಅಸ್ಸಾಂನಲ್ಲಿ ನಡೆದ ರಾಷ್ಟ್ರ ಮಟ್ಟದ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಲ್ಲಿ ಕಂಚಿನ ಪದಕ, 2022ರಲ್ಲಿ ಉತ್ತರಾಖಂಡದಲ್ಲಿ ನಡೆದ ರಾಷ್ಟ್ರೀಯ ಯೂತ್, ಹರಿಯಾಣದಲ್ಲಿ ನಡೆದ ಖೇಲೋ ಇಂಡಿಯಾ ಯೂತ್ನಲ್ಲಿ ಭಾಗವಹಿಸಿದ್ದಾರೆ. 2022ನೇ ಸಾಲಿನಲ್ಲಿ ಚೆನ್ನೈನಲ್ಲಿ ನಡೆದ ಅಂತರ್ ವಿಶ್ವವಿದ್ಯಾನಿಲಯದಲ್ಲಿ ಕೂಡ ಭಾಗವಹಿಸಿರುತ್ತಾರೆ. 2023ನೇ ಸಾಲಿನಲ್ಲಿ ಕೊಟ್ಟಾಯಂನಲ್ಲಿ ನಡೆದ ಅಂತರ್ ವಿಶ್ವವಿದ್ಯಾನಿಲಯದಲ್ಲಿ ತನ್ನ ಪ್ರತಿಭೆಯನ್ನು ತೋರ್ಪಡಿಸಿದ್ದಾರೆ. 2023ನೇ ಸಾಲಿನಲ್ಲಿ ಅಸ್ಸಾಂನಲ್ಲಿ ನಡೆದ ಸೀನಿಯರ್ ನ್ಯಾಷನಲ್ ಕೂಡ ತನ್ನ ಅತ್ಯುತ್ತಮ ಆಟವನ್ನು ಪ್ರದರ್ಶಿಸಿರುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಮತ್ತು ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ನ ಸಹಭಾಗಿತ್ವದಲ್ಲಿ ನಡೆಯುತ್ತಿರುವ ಜಿಲ್ಲಾ ವಾಲಿಬಾಲ್ ಚಾಂಪಿಯನ್ಶಿಪ್ ಉಳ್ಳಾಲ ಕಪ್ 2023ರ ಈ ಶುಭ ಸಂದರ್ಭದಲ್ಲಿ ಉದಯೋನ್ಮುಖ ಅರಳು ಪ್ರತಿಭೆಯಾಗಿರುವಂತಹ ತಮಗೆ ಗೌರವದ ಅಭಿವಂದನೆ. ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ, ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಎನ್ನುವ ಶುಭ ಆಶಯದೊಂದಿಗೆ ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಂದನೆಗಳು. ವೇದಿಕೆಯಲ್ಲಿರುವಂತಹ ಗಣ್ಯರು, ಅದೇ ರೀತಿ ಈ ವೇದಿಕೆಯಲ್ಲಿ ಅಭಿನಂದನೆಗೆ ಇನ್ನೋರ್ವ ಸೂಕ್ತವಾದಂತಹ ವ್ಯಕ್ತಿ, ನಮ್ಮ ಆಯ್ಕೆಗೆ ನಮ್ಮೂರಿನ ಹುಡುಗ ಶ್ರೀ ಖಲೀಲ್ ಕೈರಂಗಳ ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರ ಒಂದು ವ್ಯಕ್ತಿ ಪರಿಚಯವನ್ನು ಶ್ರೀಮತಿ ಮಾಲಶ್ರೀ, ದೈಹಿಕ ಶಿಕ್ಷಣ ಶಿಕ್ಷಕರು,
ರಾಷ್ಟ್ರೋತ್ಥಾನ ಪ್ರೌಢಶಾಲೆ ತೊಕ್ಕೊಟ್ಟು ಮಂಗಳೂರು ಇವರಲ್ಲಿ ಇವರು ಪರಿಚಯಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಖಲೀಲ್ ಕೈರಂಗಳ ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಖಲೀಲ್ ಕೈರಂಗಲ ಇವರ ಕ್ರೀಡಾ ಬದುಕಿನ ಸಾಧನೆಗಳು. ಒಬ್ಬ ವ್ಯಕ್ತಿಗೆ ಸಾಧನೆ ಮಾಡಲು ಯಾವುದೇ ವಯಸ್ಸಿನ ಅಡ್ಡಿ ಇಲ್ಲ, ಬಡತನದ ಅಡ್ಡಿಯಾಗದು ಎಂದು ಸಾಬೀತುಪಡಿಸಿದವರು ಶ್ರೀಯುತರಾದ ಖಲೀಲ್ ಕೈರಂಗಲ ಇವರು. ಮೀನುಗಾರಿಕೆಯ ವೃತ್ತಿಯನ್ನು ಮಾಡಿಕೊಂಡು ಮುಂಜಾನೆ 4 ಗಂಟೆಗೆ ಎದ್ದು ಮಂಗಳೂರಿನ ಬಂದರಿನಿಂದ ಮೀನು ಖರೀದಿಸಿಕೊಂಡು ಮನೆ ಮನೆಗೆ ಮೀನು ತಲುಪಿಸಿ ತನ್ನ ದಿನನಿತ್ಯದ ಬದುಕನ್ನು ಸಾಗಿಸುತ್ತಿದ್ದರು. ಸಹ ಕ್ರೀಡೆಯ ಮೇಲಿನ ಅಪಾರ ಪ್ರೀತಿಯಿಂದ ಆಸಕ್ತಿಯಿಂದ ವಾಲಿಬಾಲ್ ಆಟವನ್ನು ಬಹಳ ಶ್ರದ್ಧೆಯಿಂದ ತರಬೇತಿಯನ್ನು ಪಡೆದು ಈ ಆಟದಲ್ಲಿ ಉನ್ನತ ಸಾಧನೆ ಮಾಡಿದ ಓರ್ವ ಹಿರಿಯ ಆಟಗಾರರು ಇವರು. 2022 ತಿರುವನಂತಪುರದಲ್ಲಿ ನಡೆದ ಮಾಸ್ಟರ್ಸ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ, 2023 ವಾರಣಾಸಿಯಲ್ಲಿ ನಡೆದ ಮಾಸ್ಟರ್ಸ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕವನ್ನು ಪಡೆದಿರುತ್ತಾರೆ. ಕ್ರೀಡಾಕೂಟದಲ್ಲಿ ಇನ್ನಷ್ಟು ಸಾಧನೆಯನ್ನು ಮಾಡುವ ಶಕ್ತಿಯನ್ನು ಪರಮಾತ್ಮನು ಅನುಗ್ರಹಿಸಲಿ, ಭವಿಷ್ಯ ಉಜ್ವಲವಾಗಲಿ, ಜೀವನದಲ್ಲಿ ಕಷ್ಟದ ದಿನಗಳು ದೂರವಾಗಿ ಸುಖಕರ ಬದುಕು ತಮ್ಮದಾಗಿರಲಿ ಎನ್ನುವ ಆಶಯದೊಂದಿಗೆ ಈ ಶುಭ ಸಂದರ್ಭದಲ್ಲಿ ತಮಗೆ ನಮ್ಮೆಲ್ಲರ ಪರವಾಗಿ ಗೌರವದ ಅಭಿನಂದನೆಗಳು. ಶ್ರೀಯುತ ಇನ್ನೋರ್ವ ನಾವು ಕಂಡಂತಹ ಓರ್ವ ಅದ್ಭುತ ಆಟಗಾರ ಶ್ರೀಯುತ ಅನುಷ್ ಸುವರ್ಣ ಇವರ ವ್ಯಕ್ತಿ ಪರಿಚಯವನ್ನ ಕುಮಾರಿ ಸ್ಫೂರ್ತಿ ಜೆ, ಇನ್ಫೋಸಿಸ್ ಉದ್ಯೋಗಿ ಇವರು ಓದಿ ಹೇಳಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಅನುಷ್ ಜೋರದ ಚಪ್ಪಾಳೆ ತಟ್ಟಬೇಕು. ಮತ್ತೊಂದು ವಿಚಾರ ನಿಮಗೆ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ನಮ್ಮ ಖಲೀಲ್ ಅವರು ಮೀನು ವ್ಯಾಪಾರ ಮಾಡುವಂಥದ್ದು ನೀವು ನೆನಪಿಟ್ಟುಕೊಳ್ಳಿ. ವೃತ್ತಿಯಲ್ಲಿ ಮೀನು ವ್ಯಾಪಾರ, ಬೆಳಗ್ಗೆ 3 ಗಂಟೆಗೆ ಧಕ್ಕೆಗೆ ಹೋಗುವಂಥದ್ದು, ಮೀನು ತಂದು ಮೀನನ್ನು ಮಾರಿ ಸಂಜೆ ಆಗುವಾಗ ಮತ್ತು ಬೆಳಗ್ಗೆನೂ ಪ್ರಾಕ್ಟೀಸ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸ್ತಾನೆ ಅಂತ ಹೇಳಿದರೆ ಅದು ದೊಡ್ಡ ಸಾಧನೆ. 40 ವರ್ಷದ ಮೇಲ್ಪಟ್ಟಂಥ ಈ ಪ್ರಾಯದಲ್ಲಿ ಆಟವಾಡಿ ದ್ವಿತೀಯ ಸ್ಥಾನವನ್ನು ಗಳಿಸುವುದು ಅಥವಾ ತೃತೀಯ ಸ್ಥಾನವನ್ನು ಗಳಿಸುವಂಥ ಸಣ್ಣ ವಿಚಾರ ಅಲ್ಲ. ಈ ಕೈರಂಗಳ ಮಾತ್ರ ಅಲ್ಲದೆ ನಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರು. ಈ ದೃಷ್ಟಿಯಲ್ಲಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಖಲೀಲ್ ಕೈರಂಗಳ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಶಿಯಾ ಕೂಡ ಹಾಗೆಯೇ, ಶಿಯಾ ಈಗಾಗಲೇ ಅವರ ಬಗ್ಗೆ ಹೇಳಿದ್ದಾರೆ, ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಅವರನ್ನು ತರಬೇತಿಗೊಳಿಸಿದಂಥ ರಮೇಶ್ ಅವರಾಗಿರ್ಬೋದು, ಒಂದು ರೀತಿಯಲ್ಲಿ ಪ್ರಶಾಂತ್ ಕೋರ್ ಕೂಡ ಆಗಿರ್ಬೋದು, ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅವರ ತರಬೇತುದಾರನ್ನು ಕೂಡ ನೆನಪಿಸಿಕೊಳ್ತೇವೆ. ಮುಂಭಾಗದಲ್ಲಿರುವಂಥ ಎಲ್ಲರೂ ತಮ್ಮೆಲ್ಲರ ಜೋರವಾದ ಕೈ ಚಪ್ಪಾಳೆಯ ಮೂಲಕ ಈರುವರು ಆಟಗಾರರನ್ನು ಅಭಿನಂದಿಸಬೇಕು. ಇವರ ಕ್ರೀಡಾ ಬದುಕು ಮತ್ತು ಅವರ ಜೀವನವು ಉಜ್ವಲವಾಗಲಿ ಎನ್ನುವಂತಹ ಸದಾಶಯ ನಮ್ಮೆಲ್ಲರದು. ಇಂದಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಅಸೋಸಿಯೇಷನ್ ಸತೀಶ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ ಮತ್ತು ಗಣ್ಯ ವ್ಯಕ್ತಿಗಳೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಬಹಳ ಸಂತೋಷ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಮುಡಿಪಿನಲ್ಲಿ ಈ ಹೊತ್ತು ನಡೆಯುತ್ತಾ ಉಂಟು. ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನವರು ಮತ್ತು ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ನವರು ಇಲ್ಲಿ ಜಿಲ್ಲಾ ಮಟ್ಟದ ಒಂದು ವಾಲಿಬಾಲ್ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ ಅಂತಂದರೆ ಅದು ಎಲ್ರಿಗೂ ಖುಷಿ ಕೊಡುವಂಥ ಒಂದು ವಿಚಾರ. ಉಳ್ಳಾಲ ವಲಯ ಈ ಉಳ್ಳಾಲ ತಾಲೂಕು ಎನ್ನುವಂಥದ್ದು ಬಹಳಷ್ಟು ಪ್ರತಿಭಾನ್ವಿತ ಕ್ರೀಡಾಪಟುಗಳನ್ನು ಹೊಂದಿರತಕ್ಕಂಥ ಒಂದು ತಾಲೂಕು ಅದು. ಈ ತಾಲೂಕಿನಲ್ಲಿ ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ ಅಂತ ಈ ಒಂದು ಸಂಸ್ಥೆ ತ್ಯಾಗಂರವರ ನೇತೃತ್ವದಲ್ಲಿ ಅವರ ತಂಡದವರು ಬಹಳ
ಒಳ್ಳೆಯ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಮತ್ತು ಯಾರು ಕ್ರೀಡಾಪಟುಗಳಿದ್ದಾರೆ ಅವರನ್ನು ಗುರುತಿಸಿ ಸಮಾಜಕ್ಕೆ ತೋರಿಸ್ತಕ್ಕಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಿರಂತರವಾಗಿ 1-2 ವರ್ಷದಿಂದ ಅವರು ಮಾಡ್ತಾ ಬಂದಿದ್ದಾರೆ. ಇದೀಗ ಈ ವೇದಿಕೆಯಲ್ಲಿ ಕೂಡ ಅಂತಹದೇ ಆದಂಥ ಒಂದು ಕಾರ್ಯಕ್ರಮ ನಡೀತಾ ಇರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಒಂದು ವಿಚಾರವನ್ನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಂದು ವಿಚಾರ ನಾವು ಇಲ್ಲಿ ನೆನಪಿಟ್ಟುಕೊಳ್ಬೇಕು ಏನು ಅಂತಂದರೆ, ಈ ಕ್ರೀಡೆ ಎನ್ನುವಂಥದ್ದು ಅದು ಕೇವಲ ಮನೋರಂಜನೆಗೆ ಮಾತ್ರ ಇರುವಂಥದ್ದಲ್ಲ. ಅದರಲ್ಲಿಯೂ ಕೂಡ ವಾಲಿಬಾಲ್ ಎನ್ನುವಂಥದ್ದು ಬಹಳ ಒಳ್ಳೆಯ ಆಟ. ಅದು ಹೇಗೆ ನೀವು ಕ್ರಿಕೆಟನ್ನು ಬಹಳ ಪ್ರೀತಿಸ್ತಾರೋ ಅಷ್ಟೇ ಪ್ರೀತಿ ಗೌರವ ವಾಲಿಬಾಲ್ ಒಂದು ಪಂದ್ಯಾಟಕ್ಕೂ ಕೂಡ ನಾವು ಕೊಡಬೇಕು. ಯಾಕೆ ಅಂತಂದರೆ ವಾಲಿಬಾಲ್ ಎನ್ನುವಂಥ ಪಂದ್ಯಾಟದಲ್ಲಿ ಒಳ್ಳೆಯ ಆದರ್ಶ ಇದೆ. ಏನು ಒಳ್ಳೆಯ ಆದರ್ಶ ಇದೆ ಅಂತಂದರೆ, ಇಲ್ಲಿ ಒಳ್ಳೆಯ ವ್ಯಾಯಾಮ, ಕ್ರೀಡಾಪಟುಗಳಿಗೆ ಒಳ್ಳೆಯ ವ್ಯಾಯಾಮ ಸಿಗ್ತದೆ. ಈ ಕ್ರೀಡಾಪಟುಗಳಿಗೆ ಒಳ್ಳೆಯ ಸ್ಪರ್ಧಾತ್ಮಕವಾದಂಥ ಮನೋಭಾವನೆಯನ್ನು ಬೆಳೆಸಿಕೊಳ್ಳಲಿಕ್ಕೆ ಇಲ್ಲಿ ಅವಕಾಶ ಇದೆ. ಪರಸ್ಪರ ಸಹಕರಿಸಿಕೊಂಡು ಈ ಚೆಂಡನ್ನು ಕೆಳಗಡೆ ಬೀಳದ ಹಾಗೆ ಮಾಡುವಂಥ ಒಂದು ಪ್ರಯತ್ನ ಉಂಟಲ್ಲ, ಅದು ಒಂದು ಆದರ್ಶವೇ ಆಗಿರ್ತದೆ. ಅದರ ಒಟ್ಟಿಗೆ ಯಾವುದೇ ಜಾತಿ, ಮತ, ವರ್ಗ ಭೇದ ಇಲ್ಲದೆ ನಾವೆಲ್ಲರೂ ಒಂದೇ ಎನ್ನುವಂತಹ ಮನೋಭಾವನೆಯಿಂದ ಆ ಕ್ರೀಡಾ ತಂಡ ಆ ಚೆಂಡಿನೊಂದಿಗೆ ಆಟ ಆಡ್ತಾ ಇರುವುದನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇರ್ತೇವೆ. ಸ್ಪರ್ಧಾತ್ಮಕವಾದಂಥ ಮನೋಭಾವನೆ ಇಲ್ಲಿ ಅದನ್ನು ನೋಡ್ತಾ, ಇದೆಲ್ಲ ಬದುಕಿಗೆ ಬೇಕಾದಂಥ ಆದರ್ಶಗಳು. ಈ ಎಲ್ಲ ಒಳ್ಳೊಳ್ಳೆ ಏನು ಆದರ್ಶಗಳಿವೆ ಅದೆಲ್ಲ ವಾಲಿಬಾಲ್ ಪಂದ್ಯಾಟದಲ್ಲಿ ಇದೆ. ಅದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಈ ಒಂದು ವಾಲಿಬಾಲ್ ಪಂದ್ಯಾಟ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದೆ ಎನ್ನುವುದಕ್ಕೆ 2 ಮಾತಿಲ್ಲ. ಇಂತಹ ಕ್ರೀಡೆಗಳಿಗೆ ನಾವೆಲ್ಲರೂ ಯಾವಾಗಲೂ ಕೂಡ ಏನು ಮಾಡಬೇಕು, ಪ್ರೋತ್ಸಾಹವನ್ನು ಕೊಡಬೇಕು. ಅದರ ಒಂದು ಒಳ್ಳೆಯ ಕೆಲಸ ಕಾರ್ಯಗಳಿಗೆ ನಾವು ಸಹಕಾರವನ್ನು ಕೊಡಬೇಕು ಎನ್ನುವಂಥ ಮಾತಿನೊಂದಿಗೆ ಈ ರೀತಿಯ ಈ ಚಂದದ ಈ ಕ್ರೀಡಾಂಗಣದಲ್ಲಿ ನಾವು ಈ ಒಳ್ಳೆಯ ಒಂದು ಆಟವನ್ನು, ಒಂದು ಕಡೆಯಿಂದ ಹುಡುಗಿಯರು ಪಂದ್ಯಾಟವನ್ನು ಆಡ್ತಾ ಇರುವಂಥದ್ದು, ಮತ್ತೊಂದು ಕಡೆಯಲ್ಲಿ ಹುಡುಗರು ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥದ್ದು, ಇದು ಬಹಳಷ್ಟು ಚಂದವಾಗಿ ಮೂಡಿ ಬಂದಿದೆ. ಇದಕ್ಕೆ ಪ್ರಯತ್ನ ಮಾಡಿದಂತಹ ಇಂತಹ ಒಂದು ಒಳ್ಳೆಯ ಕ್ರೀಡಾ ಸ್ಪರ್ಧೆ ನಡೀಬೇಕಾಗಿದ್ದರೆ ಬಹಳಷ್ಟು ಶ್ರಮ ಬೇಕಾಗ್ತದೆ, ಬಹಳಷ್ಟು ಕಷ್ಟಗಳಿದೆ, ಸಮಸ್ಯೆಗಳಿದೆ. ಅದನ್ನೆಲ್ಲ ಎದುರಿಸಿಕೊಂಡು ಕ್ರೀಡಾ ಮನೋಭಾವನೆಯಿಂದ ನಾವು ಕ್ರೀಡೆಗೆ ಸಹಕಾರ ಕೊಡಬೇಕು, ನಾವು ಕ್ರೀಡೆಯನ್ನು ಪ್ರೋತ್ಸಾಹಿಸಬೇಕು. ರಾಜ್ಯ ಮಟ್ಟದಲ್ಲಿ ಮಾತ್ರವಲ್ಲ, ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ನಮ್ಮ ಕ್ರೀಡಾಪಟುಗಳು ಮಿಂಚಬೇಕು ಎನ್ನುವಂಥ ಉದ್ದೇಶದಿಂದ ಮಾಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಅದಕ್ಕೆ ಯಾವಾಗಲೂ ದೈವಾನುಗ್ರಹ ಇದೆ. ಅದು ಯಾವತ್ತೂ ಕೂಡ ಸೋಲುವುದಿಲ್ಲ. ಅದು ಯಾವತ್ತೂ ಕೂಡ ನಿರಂತರವಾಗಿ ನಡೆಯುತ್ತಲೇ ಇರ್ತದೆ. ಎಲ್ಲ ಜನಗಳು ಇದಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತಾರೆ ಎನ್ನುವಂತಹ ಮಾತಿನೊಂದಿಗೆ ಈ ಒಂದು ಕ್ರೀಡೆ ಇಂದು ರಾತ್ರಿ ಪ್ರಾರಂಭ ಆದದ್ದು ಬೆಳಗಿನವರೆಗೂ ಕೂಡ ನಡೆಯಲಿಕ್ಕೆ ಇರ್ಬೋದು. ಅದು ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಿರ್ವಿಘ್ನವಾಗಿ ನಡೆಯಲಿ. ಯಾರು ಇದರಲ್ಲಿ ಸೋಲು ಗೆಲುವು ಎನ್ನುವಂತಹ ಮಾತಿಲ್ಲ. ಯಾರು ಇದರಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ಇಂತಹ ಒಂದು ಕ್ರೀಡಾಂಗಣದಲ್ಲಿ ಒಳ್ಳೆಯ ರೀತಿಯಲ್ಲಿ ಸ್ಪರ್ಧಿಸತಕ್ಕಂತಹ ಶಕ್ತಿಯನ್ನು ಆ ಭಗವಂತನವರಿಗೆ ಅನುಗ್ರಹಿಸಲಿ, ಅವರು ಯಶಸ್ಸನ್ನು ಕಾಣಲಿ ಅಂತ ನಾನು ಸಂದರ್ಭದಲ್ಲಿ ಹಾರೈಸಿ ಮಾತನಾಡಿಸಿದ್ದೇನೆ. ನಮಸ್ಕಾರ. ಈ ಒಂದು ಕಿರು ಸನ್ಮಾನವನ್ನು ತಾವು ಸ್ವೀಕರಿಸಬೇಕು. ಇದು ನಮ್ಮೆಲ್ಲ ಯುವಕರಿಗೆ ಸ್ಫೂರ್ತಿಯ ಕೊಂಡಿಯಾಗಿದೆ. ನಮ್ಮ ಹಿರಿಯರು, ಅದಲ್ಲದೆ ಇವರು ಒಳ್ಳೆಯ ವಾಲಿಬಾಲ್ ಆಟಗಾರರು ಸಹ ಹೌದು, ಒಳ್ಳೆಯ ವಾಲಿಬಾಲ್ ಪ್ರೋತ್ಸಾಹಕರು ಸರ್. ತಮ್ಮೆಲ್ಲರ ಕರತಾಡದ ಮೂಲಕ ಶ್ರೀಯುತ ಮತೀನ್ ಇವರನ್ನು ಅಭಿನಂದಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ವೇದಿಕೆಯಲ್ಲಿ ಇನ್ನೋರ್ವ ನಮ್ಮವರೇ ಈ ಸನ್ಮಾನಕ್ಕೆ ಭಾಜನರು ಶ್ರೀಯುತ ಪ್ರಶಾಂತ್ ಕುಮಾರ್ ಕೈರಂಗಳ. ಇವರು ನಮ್ಮೆಲ್ಲರ ಆದರ್ಶ ಗುರುಗಳು ಅಂತ ಹೇಳ್ಬೋದು. ವಾಲಿಬಾಲ್ ಪ್ರೇಮಿಗಳ ಆದರ್ಶ ವ್ಯಕ್ತಿತ್ವ ಇವರದು. ಶ್ರೀಯುತ ಪ್ರಶಾಂತ್ ಕೈರಂಗಳ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಇವರ ಒಂದು ಮಾರ್ಗದರ್ಶನದಲ್ಲಿ ತರಬೇತಿಯಲ್ಲಿ ಪಳಗಿದಂತಹ ಅದೆಷ್ಟೋ ಆಟಗಾರರು ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದಂತಹ ಪ್ರತಿಭೆಗಳು ಈ ಪರಿಸರದಲ್ಲಿದ್ದಾರೆ. ತಮ್ಮೆಲ್ಲರ ಪ್ರೀತಿಯ ಈ ಗೌರವವನ್ನು ತಾವು ಸ್ವೀಕರಿಸಬೇಕು. ನಿಮ್ಮೆಲ್ಲರ ಆಶೀರ್ವಾದ ಪೂರ್ವಕ ಕೈಚಪ್ಪಾಳೆ ಅವರಿಗೆ ಸದಾ ಇರಬೇಕು. ತಮ್ಮ ಮಾರ್ಗದರ್ಶನ ಹಿರಿಯ ಕಿರಿಯ ಆಟಗಾರರಿಗೆ ಸದಾ ಇರಲಿ ಎನ್ನುವಂಥ ಆಶಯದೊಂದಿಗೆ ಈ ಗೌರವಾರ್ಪಣೆ ಸರ್. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ಪ್ರಶಾಂತ್ ಕಾಜವ ಮಿತ್ತಕೋಡಿ, SDMC ಕಾರ್ಯಾಧ್ಯಕ್ಷರು, ಸರ್ಕಾರಿ ಪದವಿ ಕಾಲೇಜು ಮುಡಿಪು. ಇವರು ಆಶಯದ ನುಡಿಗಾಗಿ ಇದೀಗ. ಮಾತರಿಗಳ ನಮಸ್ಕಾರ. ಗೋಧೋಳಿ ಮುರ್ತೋಡು ಇನಿ ಉಲ್ಲಾಲ ತಾಲೂಕದ
ವಾಲಿಬಾಲ್ ಪಂದ್ಯಕೂಟ ಬಾರಿ ಯಶಸ್ವಿಯಾದ ನಡತೊಂದುಂಡು. ಐಟ್ಲ ಬಾರಿ ಖುಷಿದಾದ ಪನ್ನಗ ಎಂಕೆಲ್ಲ ಮುಡಿಪು ಕಾಲೇಜ್ದ ಗ್ರೌಂಡ್ ನಡಪನ ಎಂಕ್ಲೆಗ ಅತಿಯೋ ಆಯ್ನ ಸಂತೋಷ. ಉವೇ ಕಾರ್ಯಕ್ರಮ ಆವಡುಂದಂಡಲ ಎಂಕೆಲ್ಲ ಮುಡಿಪು ಪನ್ಪಿನ ಒಂಜಿ ಜಾಗೆಡ್ ಒಂಜಿ ಸರ್ತಿ ಅಂಡಲ ಆಂಡ ಈ ಉಲ್ಲಾಲ ತಾಲೂಕದ ಅಸೋಸಿಯೇಷನ್ ಈ ವಾಲಿಬಾಲ್ದ ಕೂಟ ಬಾರಿ ವರ್ಷ ನಡೆದು ವಿಜೃಂಭಣೆ ನಡಪನಂಚಿನ ಒಂಜಿ ಶಕ್ತಿ ಇತ್ತಿನಂಚಿನ ಜಾಗ ಈ ಮುಡಿಪು ಬಾರಿಯಾತ್ ಪ್ರಧಾನವೈನಂಚಿನ ಜಾಗ. ಈ ಮಾಗನಿಗೆ ಸೋಮನಾಥ ದೇವರು ಮುಲ್ಪ ಮುಂಜಿ ಮುಡಿಪಿನಾರ ದೇವಸ್ಥಾನ ಇಂಚಿಡ್ದ ಚರ್ಚ್ ಇಂಚಿಡ್ದ ಮಸೀದಿ ಈ ಮಧ್ಯ ಭಾಗಡಿತ್ತಿನಂಚಿನ ಮುಡಿಪುಡು ಎಡ್ಡ ಕಾರ್ಯ ನಡತನಾತ್ ಉಲ್ಲಾಲ ತಾಲೂಕು ಒಲ್ಲ ನಡತೀಜ್ ಮಾಸ್ಟರ್. ಈ ಕಾರ್ಯಕ್ರಮದ ವೇದಿಕೆಡು ಆಯ್ತ ಅಧ್ಯಕ್ಷರ ನೆಚ್ಚಿನ ಸತೀಶನ್ನ, ಈ ಭಾಗದ ಪ್ರಥಮ ಪ್ರಜೆ ಗಣೇಶ್ ನಾಯ್ಕರ, ಈ ವೇದಿಕೆ ಇಡ್ತಿನ ಪೂರ ಆದ್ಯಮನ್ಯ ಗಣ್ಯರು ಬೇತ ಬೇತ ವರ್ಗಡಿತ್ತದು ಇನ್ನು ಭಾರಿ ಪೊರ್ಲದ ಒಂಜಿ ಕೂಟ ಮಲ್ದೇರು ನೆತ್ತ ಮೂಲ ರೂವಾರಿ ಬಕ್ಕ ಅಧ್ಯಕ್ಷರ ನೆಂಚಿನ ತ್ಯಾಗಮ್ಮ ಮಾಸ್ಟರ್ ಆಯ್ತ ಒಟ್ಟಿಗೆ ಹೈದರ್ ಕೈರಂಗಲ ಮೊಗಲ್ನ ಬಗ್ಗೆ ಪನೋಡಿಂದ ಅಂಡ ತುಲೊಟ್ಟೊಂಜಿ ಗಾದೆ ಉಂಡು. ತೇವುದರಿಟ್ಟು ನೀರು ಪತ್ತಂದಂಡ ಅವು ಸ್ಫಟಿಕದ ಲೆಕ್ಕ ತಿಳ್ಕೊಂಡು ಅಂಚಿನ ರಡ್ಡಿ ಜನಕಲು ಮೊಕ್ಕಲು ಏರೊಟ್ಟಿಗೆ ಉಲ್ಲೇರು ಎಂಚಿನ ಮಲ್ಪುವೇರನ್ ಪನ್ಪಿನ ಏರೆಗಳು ಗೊತ್ತುಜಿ ಎಂಕ ಪೂರ ಕೆಲವೊಂದು ವಿಚಾರ ಮಕ್ಕಳನ್ನ ಗೊತ್ತುಂಡು. ಅಂಚ ಅದಪ್ಪನಾಗ ಇನಿ ಮೊಕ್ಕಲು ಈ ತಾಲೂಕು ಮಟ್ಟದ ವಾಲಿಬಾಲ್ ಕೂಟದ ಒಂಜಿ ಮೂಲ ಫೌಂಡರ್ ಪಂಡ ತಪ್ಪ ಒಂದು ಮೊಕ್ಕಲನ್ನ ಆಯ್ಕೆ ಮಲ್ತಿನ ಮಲ್ಲ ವಿಚಾರ. ಮೊಕ್ಕಲು ನಾನು ಒಂಜಿ 5 ವರ್ಷ ಎತ್ತಿಂದಂಡ ಕರಾವಳಿ ಜಿಲ್ಲೆ ಎತ್ತಿಂದಂಡ ಕರ್ನಾಟಕ ರಾಜ್ಯಡೆ ಉಲ್ಲಾಲ ತಾಲೂಕದ ವಾಲಿಬಾಲ್ ಅಸೋಸಿಯೇಷನ್ ಒಂಜಿ ಅಗ್ರಮಣ್ಯ ಜಾಗಡು ಉಂತುಡು ಒಂದು ಪಂಡ ತಪ್ಪ ಒಂದು ತ್ಯಾಗಂ ಮಾಸ್ಟರ್ ವರಿ ಅರ್ನ ಮಾಸ್ಟರ್ ಏನಂತ ಉಲ್ಲೇಖ ಮಲ್ಪೊಲಿ ತ್ಯಾಗಂ ಪಂಡ ಮಸ್ತೈಕ್ ಉಲ್ಲೇಖ ಮಲ್ಪನಂಚಿನ ಆ ವ್ಯಕ್ತಿತ್ವತ್ತಿನಂಜಿ ವ್ಯಕ್ತಿ ಆಯ್ತ ಒಟ್ಟಿಗೆ ಒರಿ ಮುಸ್ಲಿಂ ಬಾಂಧವ್ಯ ಆದ ಹೈದರ್ ಕೈರಂಗಲ ಪನ್ಪಂಜಿ ಒಡಿಜವನೆ ಇನಿ ಓವೇ ಪಕ್ಷ ಉಪ್ಪಡು ಮಾತಾ ಜಾತಿ ಧರ್ಮದಕ್ಲೇನೆ ಮಾತಾ ಪಕ್ಷದಕ್ಲೇನೆ ಒಟ್ಟಿಗೆ ಪತ್ತೊಂದು ಒಪ್ಪನ ಮಲ್ಲ ಚಾಕಚಕ್ಯತೆ ಇತ್ತಿನಂಚಿನ ಒಂಜಿ ವ್ಯಕ್ತಿ ಇತ್ತಂದಂಡ ಅವು ಹೈದರ್ ಕೈರಂಗಲ. ಇನ್ನೇನು ಮಲ್ಪನಾಗ ಎತ್ತರದ ಜಾಗಡೆ ಅವರಿಗೆ ಅಂದಿದ್ದು ಈ ಭಾಗದ ಶಾಸಕರೇನಿದ್ದು ಆಯ್ತೊಟ್ಟಿಗೆ ಬೇತಾಯ ಮಾತ ಪಕ್ಷ ಆತನ ಬೇತ ಸಂಘಟನೆದಕ್ಲೇನು ಮಾತದ್ದೀದು ಒಂಜಿ ಗೌರವದ ಅಸೋಸಿಯೇಷನ್ ಮಲ್ದರತ್ತ ಒಂದು ಎಡ್ಡೆ ವಿಚಾರ. ಈ ಪಂದ್ಯಕೂಟ ಎಡ್ಡೆ ನಡಪಡು ಆಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಲ ಇಲ್ಲ ಪನ್ಪೇರು. ಇನಿ ವ್ಯಕ್ತಿ ಸಮಾಜದ ಶಕ್ತಿ ಅವಡುಂದಾಂಡ ಒರಿ ಕ್ರೀಡಾಪಟು ಅವಡು ಸಮಾಜಕ್ಕೆ ಆದರ್ಶನ ವ್ಯಕ್ತಿ ಬರೋಡುಂದಾಂಡ ಕ್ರೀಡಾಪಟುನಕ್ಲು ಹೆಚ್ಚು ಅವಡು ಇನಿ ದೈಹಿಕ ಸಾಮರ್ಥ್ಯದೊಟ್ಟಿಗೆ ಸಮಾಜದ ಸ್ವಾಸ್ಥ್ಯ ಕಾಪುನಂಚಿನ ಮಲ್ಲ ಒಂಜಿ ಮೇಡಿದ ಆರೋಗ್ಯ ಒರಿ ಉಂಡು, ಒಂಜಿ ಮೇಡಿದ ಸಮಾಜ ಒರಿ ಉಂಡು, ಒಂಜಿ ಮೈಯ ಸಮಾಜದೊಟ್ಟಿಗೆ ಇನಿತ ಧರ್ಮದಂಗಲ್ದಾದ ಜನಕ್ಕಲು ದೂರ ಇರ ಒಂಜಿ ಮಾರಿಯಾತ್ ದೂರ ಆಪನೊಂಜಿ ಸಿಚುವೇಶನ್ ಉಂಡು. ಆ ಸಿಚುವೇಶನ್ಗೆ ಇನ್ನು ಇಂಚಿನ ವಾಲಿಬಾಲ್ ಪನ್ಪನ ಅತ್ತನ ಉವೇ ಕ್ರೀಡಾಕೂಟ ಒಟ್ಟಿಗೆ ಮಲ್ಪನೊಂಜಿ ಶಕ್ತಿ ಇತ್ತಂದಂಡ ಈ ಧರ್ಮದ ಮಧ್ಯೆ ಅಮಲು ಒಂದು ದೂರ ಆದ ಜನಕ್ಕಲು ಸ್ವಾಸ್ಥ್ಯಕ್ಕೆ ಬರ್ತದೆ ಸಮಾಜ ಕೊಟ್ಟಂಚ ಕೆಲಸನ ಮಲ್ಪಲೆ ಇನಿ ಎಡ್ಡೆ ಮೂಜಿ ಜನಕ್ಲೇನ ಇನಿ ಗೌರವ ಮಲ್ತಾರೆ ನಿಖಿಲ್ನ ಬದುಕು ಈ ರಾಜ್ಯದ ಉತ್ತುಂಗಗೆ ಏರುನಂಚಿನ ಶಕ್ತಿ ಆ ಪರಮಾತ್ಮೆ ನಮ್ಮನಿಂಚಿನ ಪರಮಾತ್ಮೆ ನಿಖಿಲೆ ಪೂರ ಕೊರಡು ಆಯುಷ್ಯಪೂರ್ಣ ಆರೋಗ್ಯ ಕೊರಡು ಗೊಬ್ಬುನಂಚಿನ ಶಕ್ತಿ ಕೊರಡು ಒಟ್ಟುಡು ಎಡ್ಡೆ ಮನಸ್ಸು ಕೊರಡು
ನಿಕ್ಲೇನ ದೇವರ ಎಡ್ಡೆ ಮಲ್ಪಡು ಒಂದು ಪಾತ್ರನ ಪೊರ್ತತ್ತು ಆಂಡಲ ಎಂಕೊಂಜಿ ಅವಕಾಶ ಕೊರ್ನಕ್ಕೆ ನಿಕ್ಲೆಗೆ ಪೂರ ಅಭಿನಂದನೆ ಪಕ್ಕ ಧನ್ಯವಾದ ಮಲ್ತೊಂದು ಎನ್ನರೆಡ್ಡು ಪಾತ್ರಗಳೊಂದಿವೆ. ಜೈ ಹಿಂದ್. ಗಳಲ್ಲಿರಲಿ ಎನ್ನುವಂಥ ಆಶಯದೊಂದಿಗೆ ಈ ಒಂದು ನೆನಪಿನ ಕಾಣಿಕೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸತೀಶ್ ಕುಮಾರ್ ಸರ್ ಇವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯ ಮೂಲಕ ದೇವರನ್ನು ಪ್ರಾರ್ಥಿಸಿದಂಥ ಕುಮಾರಿ ಶ್ರೀರಕ್ಷಾ SH ಪೂಜಾರಿ ಕೊಣಾಜೆ ಇವರು ಸಹ ವೇದಿಕೆಗೆ ಬಂದು ಈ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಒಂದು ರಾಷ್ಟ್ರ ಮಟ್ಟದ ಪ್ರತಿಭೆ ಶ್ರೀರಕ್ಷಾ, ಅವಳಿಗೆ ಜೋರಾದ ಚಪ್ಪಾಳೆ ತಟ್ಟೋಣ. ಅವಳು ಭರತನಾಟ್ಯ ಮಾತ್ರ ಅಲ್ಲ, ಸ್ಕೌಟ್ ಗೈಡಲ್ಲಿ ರಾಜ್ಯ ಪುರಸ್ಕಾರ, ನೃತ್ಯ ಆಗಿರ್ಬೋದು, ಸಂಗೀತದಲ್ಲಿ ಕೂಡ ಈಗ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನೀವು ಫೇಸ್ಬುಕ್ಕಲ್ಲೆಲ್ಲ ಯೂಟ್ಯೂಬಲ್ಲೆಲ್ಲ ನೋಡಿದರೆ ರಕ್ಷಾ ಗೊತ್ತಾಗ್ತದೆ. ಅಂತಹ ಬಹುಮುಖ ಪ್ರತಿಭೆ ಜೋರಾದ ಚಪ್ಪಾಳೆಯೊಂದಿಗೆ. ಧನ್ಯವಾದಗಳು ಸರ್. ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮ. ಇದನ್ನು ನೆರವೇರಿಸಬೇಕಾಗಿ ಶ್ರೀಯುತ ಪ್ರವೀಣ್ ಸರ್, ಸೈನ್ಸ್ ಸೆಬೆಸ್ಟಿಯನ್ ಪ್ರೌಢಶಾಲೆ ತೊಕ್ಕೋಟು ಇಲ್ಲಿಯ ದೈಹಿಕ ಶಿಕ್ಷಣ ಶಿಕ್ಷಕರು ಈ ಒಂದು ಬಹುಮಾನ ವಿತರಣೆಯ ಪಟ್ಟಿಯನ್ನು ಓದಿ ಹೇಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ವತಿಯಿಂದ ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಹಗಲಿರುಳು ನಡೆಯುತ್ತಿರುವಂತಹ ಈ ವಾಲಿಬಾಲ್ ಪಂದ್ಯಾಟದಲ್ಲಿ ಮೊದಲಿಗೆ ಮಹಿಳೆಯರ ವಿಭಾಗದಲ್ಲಿ ವಿಜೇತರಾದವರನ್ನು ಅಭಿನಂದಿಸುವಂತಹ ಕಾರ್ಯಕ್ರಮ. ಮೊದಲಾಗಿ ಸರ್ವಾಂಗೀಣ ಆಟಗಾರ್ತಿ ಶ್ರೇಯಾ SCM ಉಜಿರೆ. ಬೇಗ ಜೋರಾಗಿ ಚಪ್ಪಾಳೆ ತಟ್ಟೋಣ. ಇವರಿಗೆ ಲಿಲಿಪಾಯಸ್ ಅವರು ಬಂದು ಈ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಶ್ರೇಯಾ SCM ಉಜಿರೆ. ಉತ್ತಮ ಹೊಡೆತಗಾರ್ತಿ ಕುಮಾರಿ ಅನುಷಾ ಮಂಗಳೂರು. ಇವರಿಗೆ ಇಬ್ರಾಹಿಂ ಅವರು ಬಂದು ಈ ಒಂದು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಉತ್ತಮ ಎತ್ತುಗೆಗಾರ್ತಿ ಕುಮಾರಿ ಹರಿಣಿ STM ಉಜಿರೆ. ಇವಳಿಗೆ ಅಹಮದ್ ಮುಸ್ತಫಾ ಅವರು ಬಂದು ಈ ಒಂದು ನೆನಪಿನ ಕಾಣಿ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ. ಇಂದು ನಡೆದಿರುವಂತಹ ಈ ಮಹಿಳೆಯರ ವಾಲಿಬಾಲ್ ಪಂದ್ಯಾಟದಲ್ಲಿ ಚತುರ್ಥ ಸ್ಥಾನವನ್ನು ಪಡೆದಿರುವಂತಹ ಬೆಳ್ತಂಗಡಿ B ತಂಡ AK ಅಬ್ದುಲ್ ರಹಮಾನ್ ಕೊಡಿಜಾಲ್ ಇವರು ತಂಡದ ಆಟಗಾರರು ಇದ್ದಲ್ಲಿ ಅಥವಾ ಟೀಮ್ ಮ್ಯಾನೇಜರ್ ಇದ್ದಲ್ಲಿ ಬಂದು ಬಹುಮಾನವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತೇನೆ. ಬನ್ನಿ ಉಜಿರೆ ಅವರು. ತೃತೀಯ ಸ್ಥಾನವನ್ನು ಪಡೆದವರು ಮಂಗಳೂರು B ತಂಡ. ಈ ತಂಡದ ಆಟಗಾರರು ಹಾಗೂ ಟೀಮ್ ಮ್ಯಾನೇಜರ್ ಬಂದು ಟ್ರೋಫಿಯನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತೇನೆ. Everybody put your hands in the air. ಮಂಗಳೂರು B ತಂಡ. ಇವರಿಗೆ ಚಂದ್ರಹಾಸ್ ಶೆಟ್ಟಿ ಅವರು ಈ ಒಂದು ನೆನಪಿನ ಬಹುಮಾನವನ್ನು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ. ದ್ವಿತೀಯ ಸ್ಥಾನವನ್ನು ಪಡೆದಿರುವಂತಹ ಮಂಗಳೂರು A ತಂಡದ ಆಟಗಾರರು, ಆಟಗಾರ್ತಿಯರು ಹಾಗೂ ಟೀಮ್ ಮ್ಯಾನೇಜರ್ಸ್ ಅಭಿನಂದನೆಗಳು. ದ್ವಿತೀಯ ಸ್ಥಾನವನ್ನು ಪಡೆದಿರುವಂತಹ ಮಂಗಳೂರು A ತಂಡ. ನಮ್ಮ ಶಂಕರ್ ಶೆಟ್ಟಿ ಅವರು ಟ್ರೋಫಿ ಹಾಗೂ ನಗದು ಪುರಸ್ಕಾರ ಮುಖ್ಯ ಅತಿಥಿಗಳಿಂದ ಕೈ ಚಪ್ಪಾಳೆ ಮೂಲಕ ಈ ಪ್ರತಿಭೆಯನ್ನು ಪ್ರೋತ್ಸಾಹಿಸುವಂಥದ್ದು. ಅಭಿನಂದನೆಗಳು. ಇಂದಿನ ಈ ಮಹಿಳೆಯರ ವಾಲಿಬಾಲ್ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ STM ಉಜಿರೆ ಬೆಳ್ತಂಗಡಿ ತಾಲೂಕು ತಂಡದ
ಆಟಗಾರ್ತಿಯರು ಟೀಮ್ ಮ್ಯಾನೇಜರ್ಸ್ ಬಂದು ಪ್ರಶಾಂತ್ ಕಾಜ್ ಅವರು ಹಾಗೂ ನಗದು ಪುರಸ್ಕಾರವನ್ನು ನಮ್ಮ ಅಧ್ಯಕ್ಷರು ಸತೀಶ್ ಕುಮಾರ್ ಅವರು ನೀಡಿ ಗೌರವಿಸಬೇಕು ಮಕ್ಕಳನ್ನು ಅಂತೇಳಿ ವಿನಂತಿ ಮಾಡ್ತೀವಿ. ಟ್ರೋಫಿ ನಗದು ಬಹುಮಾನದೊಂದಿಗೆ ಇವರಿಗೆ ಅಭಿನಂದನೆಗಳು. ಹೈದರ್ ಕೈರಂಗಳವರು ಈ ಪಂದ್ಯಾಟದಲ್ಲಿ ಭಾಗವಹಿಸಿದಂತಹ ಎಲ್ಲ ಮಹಿಳಾ ತಂಡದವರಿಗೆ ಅಭಿನಂದಿಸುತ್ತೇವೆ. ಅಭಿನಂದನೆಯನ್ನು ಮಂಡ್ಯ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಮತ್ತು ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ವತಿಯಿಂದ ನಡೆಯುವಂತಹ ಈ ಒಂದು ಕಾರ್ಯಕ್ರಮ ಬಹಳ ಸುಂದರವಾಗಿ ಹಾಗೂ ಸಾಂಗವಾಗಿ ನಡೀತಾ ಇದೆ. ಮುಡಿಪಿನಲ್ಲಿ ನಡೆಯುವಂಥ ಮುಡಿಪು ಅನ್ನುವಂಥದ್ದು ಅದು ಮನಸ್ಸಲ್ಲಿ ಮುಡಿಪು ಆಗಿಡುವಂಥ ಇವತ್ತು ನಡೆಯುವಂಥ ಕಾರ್ಯಕ್ರಮದಲ್ಲಿ ಅದೆಷ್ಟೋ ಮಕ್ಕಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈ ಊರಿನವರೆಗೆ ಜಾತ್ರೆಯ ರೂಪದಲ್ಲಿ ಇದನ್ನು ನಮಗೆ ಉಣಬಡಿಸ್ತಾ ಇದ್ದಾರೆ. ಇದೆಲ್ಲ ಸಂದರ್ಭಗಳು ನಮ್ಮ ಮನಸ್ಸಲ್ಲಿ ಮುಡಿಪಾಗಿಟ್ಟು ನೆನಪನ್ನು ಮೆಲುಕು ಹಾಕುವಂಥ ಸಂದರ್ಭ ನಮಗೆ ಮುಂದಿನ ದಿನಗಳಲ್ಲಿ ಬರುವಂಥ ಸಂದರ್ಭಕ್ಕೆ ಮುಡಿಪು ಇವತ್ತು ಅನಿಯಾಗಿದೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಸಂತೋಷ ಬೇರೆ ಇಲ್ಲ. ಮೌಂಟ್ ಎವರೆಸ್ಟ್ ಪರ್ವತವನ್ನು ಏರಿದಂಥ ಟ್ಯಾನ್ ಸಿಂಗ್ನಲ್ಲಿ ಕೆಳಗೆ ಬರುವಾಗ ಒಂದು ಮಾತನ್ನು ಕೇಳಿದ್ರಂತೆ, ಈ ನಿನ್ನ 40 ವರ್ಷದ ಇಳಿ ವಯಸ್ಸಿನಲ್ಲಿ ನಿನಗೆ ಪ್ರಪಂಚದಲ್ಲಿ ಇನ್ನೂ ಯಾರು ಏರದಂಥ ಒಂದು ಪರ್ವತವನ್ನು ಏರಲಿಕ್ಕೆ ನಿನಗೆ ಶಕ್ತಿಯಾದರೂ ಎಲ್ಲಿ ಬಂತು, ನಿನಗೆ ಆ ಏರಲಿಕ್ಕೆ ಸಾಧ್ಯವಾದರೂ ಹೇಗೆ ಆಯಿತು ಅಂತೇಳಿ. ಅದಕ್ಕೆ ನೆರೆದಂಥ ಪತ್ರಕರ್ತರು ಮತ್ತು ಇದ್ದಂಥ ಜನರಲ್ಲಿ ಹೇಳಿದ್ರಂತೆ, ನಾನು ನನ್ನ 10ನೇ ವರ್ಷದಲ್ಲಿ ಈ ಮೌಂಟ್ ಎವರೆಸ್ಟ್ ಪರ್ವತವನ್ನು ಏರಿಯಾಗಿದೆ ಅಂತೇಳಿ. ನನ್ನ ತಾಯಿ 10-15 ಕುರಿಗಳನ್ನು ಈ ಪರ್ವತದ ಅಡಿಯಲ್ಲಿ ತಂದು ಬಿಡ್ತಾ ಇದ್ಲು. ಬಿಡುವ ಹೊತ್ತಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ಲು, ಈ ಪರ್ವತದ ತುದಿಯನ್ನು ತೋರಿಸಿ, ಇದು ಪ್ರಪಂಚದಲ್ಲಿ ಅತಿ ಎತ್ತರವಾಗಿರುವಂಥ ಪರ್ವತ, ಇದನ್ನು ಇಷ್ಟರವರೆಗೆ ಯಾರೂ ಏರ್ಲಿಕ್ಕಾಗಲಿಲ್ಲ, ಆದರೆ ನಿನ್ನಿಂದ ಏರ್ಲಿಕ್ಕೆ ಸಾಧ್ಯವಾದೀತಾ ಮಗು ಅಂತೇಳಿ. ನನ್ನ ತಾಯಿ ನನಗೆ ನನ್ನ ಕನಸನ್ನು ಕಟ್ಟಿದ್ದು ನನ್ನ 10ನೇ ವರ್ಷದಲ್ಲಿ. ಅವತ್ತು 10ನೇ ವರ್ಷದಲ್ಲಿ ನಾನು ಮಾನಸಿಕವಾಗಿ ಏರಿಯಾಗಿದೆ. ಈಗ ಈ ಒಂದು ಸಮಯದಲ್ಲಿ ಶಾರೀರಿಕವಾಗಿ ಏರ್ಲಿಕ್ಕೆ ನನಗೆ ಸಾಧ್ಯ ಆಯಿತು ಅಂತೇಳಿ. ಈ ಮಾತನ್ನು ನಾನು ಏಕೆ ಹೇಳಿದ್ದೇನೆ ಅಂತೇಳಿದರೆ, ಮುಡಿಪಲ್ಲಿ ಅದೆಷ್ಟೋ ಪ್ರತಿಭೆಗಳನ್ನು ಕನಸನ್ನು ಕಟ್ಟುವಂಥ, ಅದೆಷ್ಟೋ ಮಕ್ಕಳ ಮನಸ್ಸನ್ನು ಅರಳಿಸುವಂಥ ವೇದಿಕೆ ಇವತ್ತು ನಿರ್ಮಾಣ ಆಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂಥ, ಮಿನುಗುವಂಥ ಅದೆಷ್ಟೋ ಮಕ್ಕಳು ಈ ಒಂದು ಕ್ಷೇತ್ರದಿಂದಲೇ, ಈ ಒಂದು ಜಾಗದಿಂದಲೇ ಅವರ ಕನಸನ್ನು ಕಟ್ಟುವಂಥ ಮನಸ್ಸು ಇನ್ನಷ್ಟು ದೃಢವಾಗಲಿ. ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಕ್ಕಳು ಅದು ನಮ್ಮ ಜಿಲ್ಲೆಯವರು ಅನ್ನುವಂಥ ಹೆಗ್ಗಳಿಕೆ ನಮಗೆ ಬರಲಿ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಅತ್ಯಂತ ಶುಭವನ್ನು ನಾನು ಹಾರೈಸ್ತಾ ಇದ್ದೇನೆ. ಇಲ್ಲಿ ಒಂದು ನಮ್ಮ ತ್ಯಾಗ ಮರೇಕಲ್ರವರು ಇದರ ಅಧ್ಯಕ್ಷರಾಗಿದ್ದಾರೆ. ನಾನು ಕಂಡಂತೆ ತ್ಯಾಗ ಮರೇಕಲ್ರು ಬರೇ ಅದು ಕ್ರೀಡೆಗೆ ಮಾತ್ರ ಸೀಮಿತವಾದಂಥ ಮನುಷ್ಯ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಇಂದಲ್ಲ ಒಂದು ದಿನ ಉತ್ತಮವಾದ ಒಂದು ಲೀಡರ್ ಆಗಿ ಮೂಡಿ ಬರುವಂಥ ಎಲ್ಲ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅವರಲ್ಲಿ ಯಾವುದೇ ಒಂದು ಕೆಲಸವನ್ನು ಕೊಡಿ, ಅದನ್ನು ಯಾವುದೇ ಚ್ಯುತಿ ಬರದ ರೀತಿಯಲ್ಲಿ ಹಾಗೂ ಅದಕ್ಕೆ ಯಾವ ರೀತಿಯಲ್ಲಿ ಅದನ್ನು ಮಾಡಿಕೊಂಡು ಹೋಗಬೇಕೆನ್ನುವ ಒಂದು ತನಗೆ ಕೊಟ್ಟಂತಹ ಒಂದು ಕೆಲಸವನ್ನು ಅಷ್ಟು ನಿಷ್ಠೆಯಿಂದ, ಅಷ್ಟೊಂದು ದಕ್ಷತೆಯಿಂದ ಮಾಡುವಂಥ ಕೆಲಸದಲ್ಲಿ ನಾನು ಕಂಡವರಲ್ಲಿ ತ್ಯಾಗ ಮರೇಕಲ್ ಒಬ್ಬರು. ಮುಂದಿನ ದಿನಗಳಲ್ಲಿ ಈ ಒಂದು ವಾಲಿಬಾಲ್ ತಂಡ ನಿಮ್ಮ ಅಧ್ಯಕ್ಷತೆಯಲ್ಲಿ ಉಳ್ಳಾಲಕ್ಕೆ ಅದೊಂದು ಜಿಲ್ಲೆಯಲ್ಲೇ ಒಂದು ಗರಿಯಾಗಿ ಹೊಸ ಕಿರೀಟವಾಗಿ ಮೂಡಲಿ ಅಂತೇಳಿ ಶುಭ ಹಾರೈಸುತ್ತಾ ನಿಮಗೆಲ್ಲರಿಗೂ ಬಂದಂಥ ಎಲ್ಲರಿಗೂ ಕೂಡ
ಇನ್ನೊಮ್ಮೆ ಆ ದೇವರು ಆಯುರ ಆರೋಗ್ಯ ಸುಖ ಶಾಂತಿಯನ್ನು ಕರುಣಿಸಲಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಹಾಲಿಬಾಲ್. ವೇದಿಕೆಯಲ್ಲಿರುವ ಅಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯ ವೇದಿಕೆಯಲ್ಲಿ ಹಾಗೂ ಎದುರುಗಡೆ ಇರುವ ಎಲ್ಲ ಕ್ರೀಡಾಪಟು ಹಾಗೂ ಕ್ರೀಡಾ ಪ್ರೇಮಿಗಳೇ, ಬಹಳ ಸಂತೋಷ ಆಗ್ತಿದೆ. ನಮ್ಮ ಈ ಒಂದು ಕುರುನಾಡು ಪದವಿ ಕಾಲೇಜು ಹಾಗೂ ಪ್ರೌಢಶಾಲೆಯ ಮೈದಾನದಲ್ಲಿ ಈ ಒಂದು ಆಟ ನಡೀತಾ ಇದೆ. ಈ ಮೈದಾನ ಒಂದು ಸುಸಜ್ಜಿತವಾಗಿ ಇರಲಿಲ್ಲ. ಆದರೆ ಕಳೆದ 4-5 ತಿಂಗಳ ಮೊದಲು ಬಂಟ್ವಾಳ ತಾಲೂಕು ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟ ನಡೆದಾಗ ಈ ವಾಲಿಬಾಲ್ ಮೈದಾನ ಒಂದು ಉತ್ತಮವಾಗಿ ಈ ಒಂದು ಕ್ರೀಡಾಕೂಟ ಈ ಒಂದು ಮೈದಾನ ಉತ್ತಮವಾಗಿ ನಡೆಯಿತು. ಈಗ ಇದರಲ್ಲಿ 2ನೇ ಸಲ ಈ ಒಂದು ವಾಲಿಬಾಲ್ ನಡೀತಾ ಇದೆ. ನಮ್ಮೆಲ್ಲರ ಅನಿಸಿಕೆ ಏನೆಂದರೆ, ನಮ್ಮ ಕುರುನಾಡು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇಲ್ಲಿದ್ದಾರೆ, ಗಣೇಶ್ ನಾಯ್ಕರವರು. ಸರ್, ತಮ್ಮ ಒಂದು ಕೊಡುಗೆಯಿಂದ ಈ ಒಂದು ಮೈದಾನದಲ್ಲಿ ಒಂದು ಉತ್ತಮವಾದ ವಾಲಿಬಾಲ್ ಕ್ರೀಡಾಂಗಣ, ಅದೇ ರೀತಿ ಒಂದು ಉತ್ತಮವಾದ ಕಬಡ್ಡಿ ಮೈದಾನ, ಕಬಡ್ಡಿ ಗ್ರೌಂಡ್, ಇದು ಎರಡು ನಿಮ್ಮ ತಾಲೂಕು ಪಂಚಾಯತ್ನಲ್ಲಿ ಸಾಧ್ಯ ಇದೆ. ಅದನ್ನು ನೀವು ಮಾಡಿಕೊಡ್ಬೇಕಂತ ನಾನು ಈ ನಮ್ಮ ಪ್ರೌಢಶಾಲೆ ಅಧ್ಯಕ್ಷರ ನೆಲೆಯಲ್ಲಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿ ಇವತ್ತು ಮಾತಾಡೋ ಸಮಯ ಇಲ್ಲ, ವಾಲಿಬಾಲ್ ಈಗಾಗಲೇ ತೊಡಗಬೇಕಿತ್ತು. ಗೆಲುವು ಈ ಒಂದು ವಾಲಿಬಾಲ್ ಕ್ರೀಡಾಕೂಟವನ್ನು ನಮ್ಮ ಹಳೆ ಸ್ನೇಹಿತ ತ್ಯಾಗಮ್ರವರು ಬಹಳ ವರ್ಷಗಳಿಂದ ನಾನು ನೋಡ್ತೇವೆ. ವಿಶ್ವಮಂಗಲ ಶಾಲೆಯಲ್ಲಿ ವಾಲಿಬಾಲ್ ಕ್ರೀಡಾಕೂಟದ ಹೆಣ್ಣು ಮಕ್ಕಳ ಒಂದು ಕ್ರೀಡಾಕೂಟ ನಡೆಯುತ್ತಿತ್ತು. ಅದರ ವಾಲಿಬಾಲ್ ಕೂಟದಲ್ಲಿ ನನ್ನ ಮಗಳು ಕ್ರೀಡಾಕೂಟದ ಕ್ಯಾಪ್ಟನ್ ಆಗಿದ್ದಳು. ಅಂಡರ್ 14 ಮತ್ತು ಅಂಡರ್ 17 ವರೆಗೆ ಅಲ್ಲಿ ಯಾವ ಥರದ ವಾಲಿಬಾಲ್ ನಡೀತದೆ ಅದು ಎಲ್ಲವನ್ನು ನಾನು ನನ್ನ ಗಾಡಿಯಲ್ಲಿ ಅವರನ್ನು ಕರ್ಕೊಂಡು ಹೋಗಿ ಈ ವಾಲಿಬಾಲಿಗೆ ಆ ವಿಶ್ವಮಂಗಲಕ್ಕೆ ನಾನು ಪ್ರೇರಣೆ ಕೊಡ್ತಾ ಇದ್ದೆ. ಆವಾಗಿನಿಂದ ನಾನು ತ್ಯಾಗಮ್ಮನನ್ನು ನೋಡ್ತಾ ಇದ್ದೇನೆ. ಅದೇ ರೀತಿ ಕೈರಂಗಲ ಹೈದರ್ರವರು ವಾಲಿಬಾಲ್ ಎಂದರೆ ಕೈರಂಗಲ ಎಂದರೆ ವಾಲಿಬಾಲ್ ಅಂತ ಇತ್ತು. ಅದೇ ರೀತಿ ಹೈದರ್ರವರ ಈ ಹೈದರ್ರವರ ಒಂದು ಉತ್ಸಾಹ ಇವತ್ತು ಈ ನಮ್ಮ ಮೈದಾನದಲ್ಲಿ ಒಂದು ವಾಲಿಬಾಲ್ ನಡೀತಾ ಇದೆ. ಅದಕ್ಕಾಗಿ ಈ ವಾಲಿಬಾಲ್ ನಡೆಯುವ ಈ ಸಂದರ್ಭದಲ್ಲಿ ಎಲ್ಲ ಕ್ರೀಡಾಪಟುಗಳಿಗೂ ನಾನು ಅಭಿನಂದನೆ ಸಲ್ಲಿಸಿಕೊಂಡು ಅವಕಾಶಕ್ಕಾಗಿ ವಂದನೆಗಳು, ನಮಸ್ಕಾರ. ಈ ಮುಡಿಪಿನ ಈ ಅಂಕಣವನ್ನು ನಾವು ಯಾಕೆ ಸೆಲೆಕ್ಟ್ ಮಾಡಿದ್ದು ಅಂದರೆ, ಈಗ ಈ ಮಳೆ ಬರುವಂಥ ಸಂದರ್ಭ, ಈ ಅಂಕಣದೊಂದು ವಿಶೇಷತೆ ಅಂದರೆ ಎಷ್ಟು ಮಳೆ ಬಂದರೂ ಈ ಅಂಕಣದಲ್ಲಿ ಒದ್ದೆ ಆಗೋದಿಲ್ಲ. ಈಗ ಬೇರೆ ಎಲ್ಲ ಅಂಕಣದಲ್ಲಿ ಸ್ವಲ್ಪ ಮಳೆ ಬಂದರೆ ಮತ್ತೆ ಆಡಲಿಕ್ಕೆ ಆಗೋದಿಲ್ಲ. ಆದರೆ ಈ ಅಂಕಣ ಹೆಚ್ಚು ಕಡಿಮೆ ಇಂಥ ಅಂಕಣ ಎಲ್ಲಿಯೂ ಇರಲಿಕ್ಕಿಲ್ಲ. ಫುಲ್ಲು ಒಂದು ಲ್ಯಾಟ್ರೈಟ್ ಸಾಯಿಲ್ ಅಂತ ಅಂಕಣ. ತುಂಬ ಸಿಕ್ಕಾಪಟ್ಟೆ ಮಳೆ ಬಂದರೆ ಸ್ವಲ್ಪ ತೊಂದರೆ ಆದಿತ್ತು, ಬಿಟ್ಟರೆ ಸಣ್ಣ ಪುಟ್ಟ ಮಳೆ ಬಂದರೆ ಏನು ತೊಂದರೆ ಆಗೋದಿಲ್ಲ. ಅದಕ್ಕಾಗಿ ತ್ಯಾಗಮಾರಕಳ್ರವರು ಹೇಳಿದರು ಮುಡಿಪಿನಲ್ಲಿ ಮಾಡೋಣ. ಅದಕ್ಕೆ ಈ ವಾತಾವರಣಕ್ಕೆ ಮುಡಿಪು ಒಂದು ಸೂಕ್ತವಾದ ಅಂಕಣ ಅಂತ ಹೇಳಿದ್ದಕ್ಕೆ ನಾವು ಇಲ್ಲಿ ಮಾಡಿದ್ದೇವೆ. ನಾವು ಇಲ್ಲಿ ಬಂದ ನಂತರ ಗೊತ್ತಾಯಿತು ಇದೊಂದು ಬಹಳ ಅತ್ಯುತ್ತಮವಾದ ವಾತಾವರಣ ಇದೆ. ಇಲ್ಲಿ ಭಾಳ ಒಂದು ಸುಂದರ ಪರಿಸರ ಇದೆ. ಭಾಳಷ್ಟು ಖುಷಿಯಾಗಿದೆ ನಮಗೆ ಈ ಅಂಕಣದಲ್ಲಿ ಈ ಕ್ರೀಡೆಯನ್ನು ಮಾಡಲಿಕ್ಕೆ. ಕಳೆದ ಬಾರಿ ಇದೇ ಚಾಂಪಿಯನ್ಶಿಪ್ಪು ನಾವು ರಾಮಗುಂಜ ಪದವಿ ಪೂರ್ವ ಕಾಲೇಜಲ್ಲಿ ಉಪ್ಪಿನಂಗಡಿ ಹತ್ರ ಮಾಡಿದ್ದೇವೆ. ಭಾಳ ಯಶಸ್ವಿಯಾಗಿದೆ ಅದು. ರಾಜ್ಯದ ಅಧ್ಯಕ್ಷರು ಇದಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದರು, ಹರೀಶ್ ಅವರು ಹೇಳ್ತಾರೆ, ನಿಮ್ಮ ಜಿಲ್ಲೆಯಲ್ಲಿ ಈ ತಾಲೂಕು ಮಟ್ಟದ್ದು ಜಿಲ್ಲೆಯ ಒಳಗೆ ಆಗುವಂಥ ಮ್ಯಾಚ್ ನಮ್ಮ ರಾಜ್ಯದ್ದು ಮ್ಯಾಚ್ ಆಗೋದಿಲ್ಲ. ಅಷ್ಟು ಪೈಪೋಟಿಯಲ್ಲಿ, ಅಷ್ಟು ಡಿಸಿಪ್ಲಿನಲ್ಲಿ ಅಷ್ಟು ಚೆನ್ನಾಗಿ ಆಗಿದೆ ಅಂತೇಳಿ ಅವರು ನಮಗೆ ಪ್ರಶಂಸಿಸಿದ್ದಾರೆ. ಭಾಳಷ್ಟು ಹೆಮ್ಮೆ ಆಗ್ತದೆ ನಮಗೆ. ನಾವು ಹೆಚ್ಚಾಗಿ ಮಾತಾಡಲಿಕ್ಕಿಲ್ಲ, ಎಲ್ಲ ಹೇಳಿದ್ರೆ. ಈಗ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಅಸೋಸಿಯೇಷನ್ನ ಮುಖಾಂತರ ರಾಜ್ಯ ಮಟ್ಟದ ಆಯ್ಕೆ ಸಂದರ್ಭದಲ್ಲಿ ಕೂಡ 75% ಪಾಲು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆಟಗಾರರನ್ನು ಗುರುತಿಸ್ತಾರೆ ಸೆಲೆಕ್ಷನ್ ಟ್ರಯಲಲ್ಲಿ. ಅದು ಯಾಕೆ ಸಾಧ್ಯ ಆಯಿತು ಅಂದರೆ, ನಮ್ಮದು ಈ ಮೊದಲೇ ವಾಲಿಬಾಲ್ ಅಸೋಸಿಯೇಷನ್ ಭಾಳ ವರ್ಷದಿಂದ ಕಾರ್ಯ ವಹಿಸ್ತಾ ಇತ್ತು. ಒಳ್ಳೊಳ್ಳೆಯ ಈ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಕೋಚ್ಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ಅವರ ಮುಖಾಂತರ ಒಳ್ಳೊಳ್ಳೆ ಆಟಗಾರರನ್ನು ಇಲ್ಲಿ ತರಬೇತಿ ಕೊಟ್ಟು ಅವರನ್ನು ಒಂದು ಬೆಳೆಸಿದ್ದಾರೆ. ಆ ಪ್ರಯುಕ್ತ ಈಗ ಎಲ್ಲ ಕಡೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆ ಕಾಣ್ತಾ ಇದೆ. ಈಗ ನಾವು ಹಿರಿಯರ ಮಾರ್ಗದರ್ಶನದ ಮುಖಾಂತರ ನಾವು ಕೂಡ ಅದೇ ದಾರಿಯನ್ನು ಇಟ್ಟುಕೊಂಡು ಕಳೆದ ಬಾರಿ ವಾಲಿಬಾಲ್ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ವಾಲಿಬಾಲ್ ಅಸೋಸಿಯೇಷನ್ ಅನ್ನು ಮಾಡಿದ್ದೇವೆ.
ಈ ಕೊರೋನಾ ಸಂದರ್ಭದಲ್ಲಿ ಪ್ರತಿಯೊಬ್ಬ ಒಂದು ಕಷ್ಟದಲ್ಲಿರುವಂಥ ವಾಲಿಬಾಲ್ ಪಟುವನ್ನು ಗುರುತಿಸಿ ಅವರ ಮನೆಗೆ ಹೋಗಿ ನಾವು ಅವರಿಗೆ ನಮ್ಮ ಕಿಂಚಿತ್ತು ಸಹಾಯವನ್ನು ಮಾಡಿದ್ದೇವೆ. ಎಲ್ಲ ತಾಲೂಕುಗಳಲ್ಲಿ ನಾವು ವಾಲಿಬಾಲ್ ಆಟವನ್ನು ಮಾಡಿದ್ದೇವೆ. ಕ್ರೀಡಾ ಇಲಾಖೆಯ ಸಹಯೋಗದೊಂದಿಗೆ ಅಸೋಸಿಯೇಷನನ್ನು ಮಾಡಿ ಅಸೋಸಿಯೇಷನ್ ಮುಖಾಂತರ ತಾಲೂಕಿನ ಒಳಗಿನ ಟೀಮ್ಗಳನ್ನು ನಾವು ಪಂದ್ಯಾಟವನ್ನು ನೆರವೇರಿಸಿದ್ದೇವೆ. ಜಿಲ್ಲಾ ಚಾಂಪಿಯನ್ಶಿಪ್ಪನ್ನು ಮಾಡಿದ್ದೇವೆ. ಆಯ್ಕೆ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದ್ದೇವೆ. ಹಾಗೂ ಹಲವು ಕಾರ್ಯಕ್ರಮಗಳನ್ನು ವಾಲಿಬಾಲ್ ಈಗ ಒಂದು 2-3 ವರ್ಷಗಳಿಂದ ನಾವು ಹೊಸ ಅಸೋಸಿಯೇಷನ್ ಮಾಡಿ ನಮ್ಮ ಹಿರಿಯರ ಈ ಮೊದಲಿನವರ ಮಾರ್ಗದರ್ಶನದಲ್ಲೇ ನಾವು ಅದನ್ನೆಲ್ಲ ಮಾಡ್ತಿದ್ದೇವೆ. ಇನ್ನು ಮುಂದಿನ ದಿವಸಗಳಲ್ಲಿ ಕೂಡ ನಾವು ಇಂಥದೇ ಒಂದು ನಮ್ಮದು ಜಿಲ್ಲೆಯಲ್ಲಿ ವಾಲಿಬಾಲ್ ಆಟವು ಬೆಳಿಬೇಕು, ನಮ್ಮ ಒಳ್ಳೆಯ ಆಟಗಾರರು ಇದ್ದಾರೆ ಇಲ್ಲಿ, ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಈ ಜಿಲ್ಲಾ ಚಾಂಪಿಯನ್ಶಿಪ್ ಮಾಡುವಂಥದ್ದು. ಎಬೋವ್ 40 ಪ್ಲೇಯರ್ಸ್ ಇದ್ದಾರೆ, ಅವರನ್ನು ಗುರುತಿಸಿಕೊಂಡು ಅವರ ಮುಖಾಂತರ ಒಂದು ಪಂದ್ಯಾಟವನ್ನು ಮಾಡೋದು. ಅದೊಂದು ಈ ಹಿರಿಯ ಆಟಗಾರರಿಗೆ ಒಂದು ಗೆಟ್ ಟುಗೆದರ್ನಾಗೆ ಆಗುತ್ತೆ. ಅದಕ್ಕೋಸ್ಕರ ಅಂತಹ ಒಂದು ಆಟವನ್ನು ಮಾಡುವಂಥದ್ದು. ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಟೀಮ್ಗಳನ್ನು ನಮ್ಮ ಜಿಲ್ಲೆಗೆ ತರಿಸಿ ಆಡಿಸುವಂಥದ್ದು. ಅಂತಹ ಯೋಜನೆಗಳನ್ನೆಲ್ಲ ನಾವು ಅಸೋಸಿಯೇಷನ್ನವರು ನಾವು ಹಾಕಿಕೊಂಡಿದ್ದೇವೆ. ನಮಗೆ ಈಗ ಅಗತ್ಯ ಇರುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ, ಜಿಲ್ಲೆಯಲ್ಲಿ ಮುಖ್ಯ ಕೇಂದ್ರದಲ್ಲಿ ಒಂದು ಖಂಡಿತವಾಗಿ ಬೇಕು. ಅದೇ ಥರ ಎಲ್ಲ ತಾಲೂಕುಗಳಲ್ಲಿ ನಮಗೆ ಇಂಡೋರ್ ಸ್ಟೇಡಿಯಂ ಬೇಕು ವಾಲಿಬಾಲ್ ಆಡಲಿಕ್ಕೆ. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೂನಿಂದ ಡಿಸೆಂಬರ್ನವರೆಗೆ ಮಳೆ ಇರ್ತದೆ. ಎಲ್ಲ ನಿಮಗೆ ರಾಷ್ಟ್ರ ಮಟ್ಟದ ಆಟ ಸಿಲೆಕ್ಷನ್ ಟ್ರಯಲ್ಸ್, ರಾಜ್ಯ ಮಟ್ಟದ ಸಿಲೆಕ್ಷನ್ ಟ್ರಯಲ್ಸ್ ಎಲ್ಲ ಇರೋದು ಜೂನ್ ಜುಲೈ ಆ ಸಂದರ್ಭದಲ್ಲಿ ಇರ್ತದೆ. ನಮ್ಮ ಆಟಗಾರರಿಗೆ ಆಡಲಿಕ್ಕೆ ಗ್ರೌಂಡ್ ಇಲ್ಲ. ಕಳೆದ ಬಾರಿ ಹಾಗೆ ಆಯಿತು. ರಾಜ್ಯದ ಅಸೋಸಿಯೇಷನ್ ಅವರು ಕರೆದ್ರು, ನಮಗೆ ಫೋನ್ ಮುಖಾಂತರ ತಿಳಿಸಿದ್ರು, ನೆಕ್ಸ್ಟ್ ವೀಕ್ ಸೆಲೆಕ್ಷನ್ ಇದೆ, ನಿಮ್ಮ ಹುಡುಗರನ್ನು ಕಳಿಸಿ ಅಂತ. ಎಲ್ಲಿ ಆಡೋದು? ಭಾಳಷ್ಟು ಮಳೆ ಇದೆ. ಆಟ ಮಾಡಿಸೋದಲ್ಲಿ, ಟ್ರಯಲ್ ಮಾಡೋದಲ್ಲಿ ನಾವು ಆಡಿಸೋದಿಲ್ಲ. ಭಾಳ ತೊಂದರೆ ಆಯಿತು ನಮಗೆ. ಈ ಸಲ ನಮ್ಮ ಇವರಿಗೆ ಖಾದರ್ ಸರ್ ಉಳ್ಳಾಲ ಕ್ಷೇತ್ರದ ಶಾಸಕರು, ಈಗ ಅವರು ಸ್ಪೀಕರ್ ಆಗಿದ್ದಾರೆ. ಅವರು ಭಾಳಷ್ಟು ಒಂದು ಒಳ್ಳೆಯ ಮನಸ್ಸಿನಿಂದ ಒಳ್ಳೆ ಫುಲ್ಲು ಇದರಲ್ಲಿ ಸಪೋರ್ಟ್ ಮಾಡುವಂಥವರು ಉಳ್ಳಾಲ ಶಾಸಕರು ಈ ವಾಲಿಬಾಲಿಗೆ. ಅದು ನಾನು ಹೇಳಿದೆ, ಯಾಕಂದರೆ ಎಲ್ಲ ಕಡೆ ನಾವು ನೋಡಿದ್ದೇವೆ. ಅವರು ಹೇಳಿಬಿಟ್ರೆ ಆಯಿತು, ಅವರು ಭಾಳಷ್ಟು ಮನಸ್ಸು. ಇವತ್ತು ಒಂದು ಸ್ವಲ್ಪ ಟೈಮ್ ಸಿಗ್ತಿದ್ರೆ ಖಂಡಿತ ಬರ್ತಿದ್ರು. ನಾವು ಅವರಿಗೆ ಸನ್ಮಾನ ಮಾಡೋದು ಭಾಳ ಹೆಮ್ಮೆಯಿಂದ ನಾವೆಲ್ಲ ಇದ್ದೇವೆ. ಅವರಿಗೆ ಒಳ್ಳೆ ಪೋಸ್ಟ್ ಸಿಕ್ಕಿದೆ ಅಂತ ಅವರು ಇವತ್ತು ಖಂಡಿತ ಬರ್ತೇನೆ ಅಂತ ಹೇಳಿದ್ದಾರೆ. ನಮಗೆ ಏನೋ ಆಗಲಿಲ್ಲ ಅವರಿಗೆ, ಇಲ್ಲಾಂದರೆ ಖಂಡಿತ ಭಾಗವಹಿಸ್ತಿದ್ರು. ಅವರ ಮುಖಾಂತರ ಇನ್ನು ಮುಂದಿನ ದಿವಸಗಳಲ್ಲಿ ನಮಗೆ ಇಂಡೋರ್ ಸ್ಟೇಡಿಯಂ ಮಂಗಳೂರಲ್ಲಿ ಒಂದು ಮಾಡಬೇಕು ಅಂತ ಭಾಳಷ್ಟು ಇದೆ. ಅದು ನಮಗೆ ಅವಶ್ಯಕತೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಆಟಗಾರರಿಗೆ ಭಾಳಷ್ಟು ಅವಶ್ಯಕತೆ ಒಂದು ವಿಷಯ. ಅದು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ ಒಂದು ಸ್ಟೇಡಿಯಂ ಆಗಬೇಕು. ಅದೇ ಥರ ಪ್ರತಿ ತಾಲೂಕಲ್ಲಿ ವಾಲಿಬಾಲ್ ಇಂಡೋರ್, ಅಂದರೆ ಏನು ದೊಡ್ಡ ಕೆಲಸ ಇಲ್ಲ. ಒಂದು ಮುಚ್ಚಳಿಗೆ ಒಂದು ಶೀಟ್, ಫೈಬರ್ ಶೀಟ್ ಹಾಕಿ, ಟ್ರಾನ್ಸ್ಪರೆಂಟ್ ಶೀಟ್ ಹಾಕಿ ಒಂದು ಇದು ಮಾಡಿದರೆ ಆಗುತ್ತೆ ಆಡಲಿಕ್ಕೆ ಅಂತ ಹೇಳಿಕೊಂಡು, ಇನ್ನು ಹೆಚ್ಚಿನ ಸಮಯ ಇಲ್ಲ ಭಾಷಣ ಮಾಡಲಿಕ್ಕೆ. ಎಲ್ಲ ಆಟಗಾರರಿಗೆ ನಾನು ಶುಭ ಹಾರೈಸ್ತೇನೆ. ಒಳ್ಳೆ ಆಡಿ, ಒಳ್ಳೆ ನಿಮ್ಮ ಆಟದ ಅತಿ ಹೆಚ್ಚಿನ ಆಟವನ್ನು ಇವತ್ತು ಆಡಿ ಅಂತ ಹೇಳುತ್ತಾ, ನಿಮಗೆಲ್ಲ ಹಾರೈಸುತ್ತಾ, ಅವಕಾಶ ಕೊಟ್ಟ ನಿಮ್ಮನ್ನೆಲ್ಲ ಹೊಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಪೂರ್ವಕವಾಗಿ ಧನ್ಯವಾದವನ್ನು ನೀಡುತ್ತಿದ್ದಾರೆ ನಮ್ಮ ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ನ ಕೋಶಾಧಿಕಾರಿಗಳಾಗಿರುವಂತಹ ಶ್ರೀಯುತ ಬಾದ್ಶಾ ಸಾಂಬಾರ್ ತೋಟ ಇವರಿಂದ. ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಹಾಗೂ ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಇದರ ಜಂಟಿ ಆಶ್ರಯದಲ್ಲಿ ಈ ಒಂದು ದಿವಸದಲ್ಲಿ ನಡೆಯತಕ್ಕಂತಹ ಈ ಒಂದು ವಾಲಿಬಾಲ್ ಜಿಲ್ಲಾ ಮಟ್ಟದ ವಾಲಿಬಾಲ್ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷರು, ಕ್ರಿಯಾಶೀಲ ಕ್ರೀಡಾಪಟುಗಳಾಗಿರ್ತಕ್ಕಂಥ PS ಸತೀಶ್ ಕುಮಾರ್ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಹಾಗೂ ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ನ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದ ಉದ್ಘಾಟಕರು, ಈ ಗ್ರಾಮದ ಪ್ರಥಮ ಪ್ರಜೆಯು, ಸಮಾಜ ಸೇವಕರು, ಕೃಷಿಕರು, ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರ್ತಕ್ಕಂಥ ಶ್ರೀ ಗಣೇಶ್ ನಾಯಕ್ ಇವರಿಗೂ ಕೂಡ ನಾನು
ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಹಾಗೂ ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ನ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮೆಲ್ಲರ ಗುರುಗಳು, ನಾಯಕರು ಅನೇಕ ಸಮಾಜಮುಖ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ರಾಜಕೀಯವಾಗಿಯೂ ತನ್ನನ್ನು ಗುರುತಿಸಿಕೊಂಡಿರ್ತಕ್ಕಂಥವರು, ಇಲ್ಲಿಯ ಮಾಜಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಕುರ್ನಾಡು ಪದವಿ ಪೂರ್ವ ಕಾಲೇಜಿನ ಹಾಲಿ ಕಾರ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಪ್ರಶಾಂತ್ ಕಾಜಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಪರವಾಗಿ ನಾನು ಅವರನ್ನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ನಮ್ಮ ಗುರುಗಳು ಅನೇಕ JC ಲಯನ್ಸ್ ಕ್ಲಬ್ ಹೀಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಈ ಭಾಗದಲ್ಲಿ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ರವೀಂದ್ರ ರಾಯ್ ಕಲ್ಯಮಾರು ಸರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಹಾಗೂ ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ನ ಪರವಾಗಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡ್ತಾ ಕಾರ್ಯಕ್ರಮದ ಪ್ರತಿಯೊಂದು ಮೀಟಿಂಗು ಕೂಡ ನಮ್ಮ ಜೊತೆ ಸಹಕಾರವನ್ನು ಕೊಡ್ತಕ್ಕಂಥ ಚಂದ್ರ ಶೆಟ್ಟಿ ದರ್ಲಕಟ್ಟೆ ಕಾರ್ಯಾಧ್ಯಕ್ಷರು ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್, ಇವರಿಗೂ ಕೂಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಪರವಾಗಿ ಹಾಗೂ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ನ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ರೂವಾರಿ, ಈ ಪ್ರೌಢಶಾಲಾ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಕೊಡುಗೈ ದಾನಿಯಾಗಿರ್ತಕ್ಕಂಥ ಇಬ್ರಾಹಿಂ ನಾಡುಪದವು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಪರವಾಗಿ ಹಾಗೂ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ನ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ, ಸದಾ ನಮ್ಮೊಂದಿಗೆ ಇರ್ತಕ್ಕಂಥ ಶ್ರೀ ಶಂಕರ್ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್, ಅವರಿಗೂ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಪರವಾಗಿ ಹಾಗೂ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ನ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಈಗಾಗಲೇ ನಮ್ಮ ಕಾರ್ಯಕ್ರಮದಿಂದ ನಿರ್ಗಮಿಸಿರ್ತಕ್ಕಂಥ ದೈಹಿಕ ಶಿಕ್ಷಕರು ಹಾಗೂ ಜಿಲ್ಲಾ ವಾಲಿಬಾಲ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಲೀಲಿ ಪಾಯಸ್ ಮೇಡಮ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಪರವಾಗಿ ಹಾಗೂ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ನ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಮೊಹಮ್ಮದ್ ಮುಸ್ತಫಾ, ಉಪಾಧ್ಯಕ್ಷರು ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್, ಅವರನ್ನು ಕೂಡ ನಮ್ಮ ಈ ಎರಡೂ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಜೊತೆ ಸದಾ ಇದ್ಕೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಕಾರ್ಯಕರ್ತರಾಗಿರ್ತಕ್ಕಂಥ AK ರೈಮಂಡ್ರವರು, ಅವರನ್ನು ಕೂಡ ಎರಡೂ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಹಾಗೂ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ನ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಬೆಲ್ಮಾ ವಾಲಿಬಾಲ್ ಅಸೋಸಿಯೇಷನ್ನ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಸಿದ್ದಿಕ್ ಬೆಲ್ಮಾರ್ ಅವರಿದ್ದಾರೆ. ಅವರನ್ನು ಕೂಡ ಎರಡೂ ಜಿಲ್ಲಾ ಹಾಗೂ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ನ ಪರವಾಗಿ ನಾನು ಅವರನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮಗೆ ಈ ಒಂದು ವಾಲಿಬಾಲ್ ಇಲ್ಲಿ ನಡೀಲಿಕ್ಕೆ ಕಾರಣಕರ್ತರು ಆಗಿರ್ತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಹಲವಾರು ದಿವಸಗಳಿಂದ ಇದಕ್ಕೆ ಶ್ರಮಿಸ್ತಾ ಇರತಕ್ಕಂಥ ತ್ಯಾಗಂ ಅರೆಕಲ ಅಧ್ಯಕ್ಷರು ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಉಳ್ಳಾಲ, ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮಕ್ಕೆ ತುಂಬ ಬೆನ್ನೆಲುಬಾಗಿ ನಿಂತ್ಕೊಂಡು ಕೆಲಸವನ್ನು ಮಾಡಿರ್ತಕ್ಕಂಥ ಐದಾರ್ ಕಾರ್ಯಾಂಗಳ ಕಿಶೋರ್, ಹಾಗೆ ಹಲವಾರು ದಿವಸಗಳಿಂದ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮ ಜೊತೆ ಸದಾ ಇದ್ದುಕೊಂಡು ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಗಳಿಸಿರಲಿಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಶ್ರೀ ಮತೀನ್ ರವರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುರೇಖಾ ಪೂಜಾರಿ ಅವರು, ಹಾಗೆ ಎಲ್ಲ ಉಳ್ಳಾಲ ತಾಲೂಕು ಅಸೋಸಿಯೇಷನ್ನ ಪದಾಧಿಕಾರಿಗಳು, ಪತ್ರಕರ್ತರಾಗಿರ್ತಕ್ಕಂಥ ಅಲ್ತಾಫ್, ಹಾಗೆ ಅನ್ಸಾರಿ ನೋಲಿ, ಶಶಿಧರ್ ಪುಯತ್ತಬೈಲ್, ಹಾಗೆ ಇರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು, ದೈಹಿಕ ಶಿಕ್ಷಕರು, ಎಲ್ಲ ತಾಲೂಕುಗಳಿಂದ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳು, ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣಕರ್ತ ಆಗಿರ್ತಕ್ಕಂಥ ಕೊಣಾಜ ಪೊಲೀಸ್ ಠಾಣೆಯ ಠಾಣಾ ನಿರ್ದೇಶಕರು, ಬಂದಿರತಕ್ಕಂಥ ಎಲ್ಲ ನಮಗೆ ಪರೋಕ್ಷವಾಗಿಯೂ ಸಹಕರಿಸಿರ್ತಕ್ಕಂಥ ಎಲ್ಲ ದಾನಿಗಳು, ಹಾಗೆ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳು, ಕ್ರೀಡಾಪ್ರೇಮಿಗಳನ್ನು ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ